ಎಲ್ರಿಗೂ ನಮಸ್ತೆ. ಓಂ ಸಾಯಿ ಕ್ರಿಯೇಷನ್ಸ್ ಸಾದರ ಪಡಿಸುತ್ತಿರುವಂತಹ ಭಕ್ತಿ ಸಂಜೀವಿನಿ ವಾಹಿನಿಗೆ ಸ್ವಾಗತ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಧರ್ಮದ ದೀಪ ಬೆಳಗುವಾಗ, ಸಂಸ್ಕೃತಿಯ ಸ್ವರ ಮೊಳಗುವಾಗ, ಒಗ್ಗಟ್ಟಿನ ಹೆಜ್ಜೆ ಒಂದಾಗುವಾಗ, ಸಮಾಜದ ಶಕ್ತಿ ಮತ್ತಷ್ಟು ಬೆಳೆಯುವಂತಹ ಕ್ಷಣ ಹಿಂದೂ ಸಂಗಮ. ಭಕ್ತಿ ಪರಂಪರೆ ಸಾಮರಸ್ಯದ ಸಂದೇಶವನ್ನು ಹೊತ್ತೊಯ್ದಂತಹ ಕ್ಷಣ ಹಿಂದೂ ಸಂಗಮ. ನಾ ಮುಂದು ತಾ ಮುಂದು ಅನ್ನುವಂತಹ ಭೇದವಿಲ್ಲದೆ ನಾವೆಲ್ಲ ಒಂದು ಅಂತ ಮುನ್ನುಗ್ಗಿದಂತಹ ಕ್ಷಣ ಹಿಂದೂ ಸಂಗಮ. ಹಿಂದುತ್ವ ಅಂದ್ರೆ ಬರೀ ಒಂದು ಧರ್ಮ ಅಲ್ಲ, ಅದು ಒಂದು ಜೀವನ ಪದ್ಧತಿಯಂತಹ ಸಾರಿದ ಕ್ಷಣ ಹಿಂದೂ ಸಂಗಮ. ನಿಜವಾದ ಹಿಂದೂ ಯಾರು ಅಂತ ಕೇಳೋದಾದ್ರೆ, ಭೇದವಿಲ್ಲದೆ ನಡೆಯುವವನು, ಸಂಸ್ಕಾರದೊಂದಿಗೆ ಮುನ್ನಡೆಯುವವನು, ಒಗ್ಗಟ್ಟಿನಲ್ಲಿ ಸಮಾಜವನ್ನು ಕಟ್ಟುವವನು, ಸಹ ಬಾಳ್ವೆಯನ್ನು ಪೋಷಿಸುವವನು. ಹೀಗಿರ್ಬೇಕಾದ್ರೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಮಂಗಳಾದೇವಿ ನಗರ ಇವರ ಆಶ್ರಯದಲ್ಲಿ ಅರ್ಜುನ್ ವಸತಿಯಲ್ಲಿ ಹಿಂದೂ ಸಂಗಮ ಬಹಳ ಅದ್ಧೂರಿಯಾಗಿ ನಡೆಯಿತು. ಅದ್ಧೂರಿಯಾದ ಶೋಭಾಯಾತ್ರೆ ಆಗಿರ್ಬೋದು, ಕುಣಿತ ಭಜನೆ ಆಗಿರ್ಬೋದು, ಮಕ್ಕಳು ಹಾಕಿದಂತಹ ಮಹಾಪುರುಷರ ಛದ್ಮವೇಷ ಆಗಿರ್ಬೋದು. ಹೀಗೆ ಈ ಅದ್ಧೂರಿಯಾದ ಶೋಭಾಯಾತ್ರೆ ಶ್ರೀ ಅರಸು ಮುಂಡತ್ತಾಯ ಮೈದಾನ ಇಲ್ಲಿಂದ ಹೊರಟು ಅತ್ತಾವರದ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದಲ್ಲಿ ಸಮಾಪನಗೊಂಡು ಬಹಳ ಅದ್ಧೂರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಿತು. ಹಾಗಾದ್ರೆ ಹೇಗಾಯ್ತು ಈ ಅದ್ಧೂರಿಯಾದ ಸಂಭ್ರಮ ಅನ್ನೋದು ನಮ್ಮ ಕ್ಯಾಮರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ಹೇಗಾಯ್ತು ಅಂತ ನೋಡ್ಕೊಂಡು ಬನ್ನಿ.
ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗಾ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗಾ ಓ ಅಂಬಿಗಾ ಅಂಬಿಗಾ ಜಗದಂಬಿಗಾ ಅಂಬಿಗಾ ಓ ಅಂಬಿಗಾ ಅಂಬಿಗಾ ಜಗದಂಬಿಗಾ ಅದಕ್ಕೆ 9 ಚಿತ್ರಗಳು ಅಂಬಿಗ ತುಂಬಿದ ಹರಿಗೋಲಂಬಿಗ ಅದಕ್ಕೆ 9 ಚಿತ್ರಗಳು ಅಂಬಿಗ ಸಂಭ್ರಮದಿಂದ ನೀನು ಅಂಬಿಗ ಅದರ ಇಂಬು ನೋಡಿ ನಡೆ ಸಂಬಿಗ ಸಂಭ್ರಮದಿಂದ ನೀನು ಅಂಬಿಗ ಅದರ ಇಂಬು ನೋಡಿ ನಡೆ ಸಂಬಿಗ ಅಂಬಿಗಾ ನಾ ನಿನ್ನ ನಂಬಿದೆ ಸುಮತಿ ಕೇಶಂಗಿ ಕಂಜನವರಣ ವಿರಾಜ ಸುಬೇಶ ಕಾನನ ಕುಂಡಲ ಕುಂಚಿತ ಕೇಶ ಆದವಾಜ್ಯ ಔರ್ ಧ್ವಜಾ ವಿರಾಜೆ ಕಾಂದೆ ಮೂಜಿ ಜನೆ ಓ ಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾ जगबंदन विद्यावान गुणियाति चातुर राम काज करिबे को आतुर प्रभु चरित्र सुनिबे को रसिया राम लखन सीता मन बसिया सूक्ष्म रूप धरिसिय दिखावा विकट रूप धरि लंक जरावा भीम रूप धरि असुर संहारे रामचंद्र के काज सवार लाय संजीवन रघुन जियाय श्री रघुवीर हर सिर लाय रघुपति की बहुत बड़ाई तुम मम प्रिय भरत ही समभाई सहस बदन तुमरो यश गावे अस कहि श्रीपति कंठ लगावे सनकादिक ब्रह्मादि मुनीश नारद शारद सहित ईश यम कुबेर दिक्पाल जहांत कवि कोविद कहि सके कहांत तुम उपकार सुग्रीव कीना राम मिलाय राजपद दीना तुमरो मंत्र विभीषण माना लंकेश्वर भय सब जग जाना युग सहस्र योजन वर भानु लीलोताहि मधुर फल जानु प्रभु मुद्रिका मेरी गमाही जलधि लागी गए अचल जनानी दुर्गम काज जगत के जेते सुगम अनुग्रह तुम हर देते राम दुआरे तुम रखवाले होतन आज्ञा बिनु पैसारे सब सुख लहरी तुम्हारी सरना तुम रक्षक का हो को डरना आप न तेज समारो आवे तीनों लोक हांते कापे भूत पिशाच निकर नहीं आवे महावीर जब नाम सुनावे नासे रोग हरे सब पीरा जपत निरंतर हनुमंत वीरा संकट ते हनुमान छुड़ावे मन क्रम वचन ज्ञान जो लावे सब पर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे चारों युग पर ताप तुम्हारा हे पर सिद्ध जगत उजियारा साधु संत के तुम रखवाले असुर निकंदन राम दुलारे अष्ट सिद्धि नव निधि के दाता
भक्ति के दासा तुम्हारे भजन राम को पावे जन्म जन्म के दुख बिसलावे अंत काल रघुबर पुर जाए जहाँ जन्म हरि भक्त कहाय और देवता चित्तन धरई हनुमत से ही सर्व सुख करई संकट कटे मिटे सब पीरा जो सुमिरई हनुमत बलबीरा जय जय हनुमान गुसाई कृपा करो गुरुदेव की नाई जो शत बार पाठ कर कोई छूटे बंदी महासुख होई जो यहाँ पढ़े हनुमान चालीसा हो या सिद्धि साखी गौरीश तुलसी हरि चेरा की जय नाथा हृदय महडे पवन तनय संकट हरण मंगल मूर्ति रूप रामाकन सीता सहित हृदय बसु सुरभूप ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ವಜ್ರವೈಢೂರ್ಯದ ತೊಲೆಗಳ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ನಿರ್ಜರಾದಿ ಮುನಿಗಳನ ಕಂಡೆ ನಿರ್ಜರಾದಿ ಮುನಿಗಳನ ಕಂಡೆ ದುರ್ಜನಾಂತಕನೆ ಶ್ರೀರಂಗಶಾಯಿ ದುರ್ಜನಾಂತಕನೆ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲಿ ನಾನು ಕಂಡೆ ಸಂಧ್ಯೆ ಪೂರ್ವ ಶಿಮೇಳವ ಕಂಡೆ ತುಂಬೂರು ಮುನಿ ನಾರದರನ್ನು ಕಂಡೆ ಅಂಬುಜ ಕಂಡೆ ಕಂಡೆ ಸಮರಾರಿ ಆಸುರ ಸುಖ ಸೂಸುತ್ತ ಬಂದ ನೋಡೆ ಆಸುರ ಸುಖ ಸೂಸುತ್ತ ಬಂದ ನೋಡೆ ವಾಸುದೇವ ವಿಠಲಾತ ಬಂದ ನೋಡೆ ಸುಖ ಸೂಸುತ್ತ ಬಂದ ನೋಡೆ ವಾಸುದೇವ ವಿಠಲಾತ ಬಂದ ನೋಡೆ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ರೂಪದಿಂದದಿ ಆನಂದಿಸುತ್ತ ಬಂದ ನೋಡೆ ರೂಪದಿಂದದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಚಂದದಿಂದ ಬಂದ ನೋಡೆ ಹನುಮಂತನೇ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮನ ಬಂಟ ಹನುಮಂತನೇ ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ಧೀರ ರಾಮನ ಬಂಟ ಹನುಮಂತನೇ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಖದ್ದಾಗಿ ಹಾರಿದನೆ
ಚಿಂತೆ ಮಾಡಿದಾಯಿತು ಹೋಬಳ ಶಿವನೆಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾಲೆ ಸಖಿ ಬಾಲೆ ಸಖಿ ಬಾಲೆ ಸಖಿ ಪೂರ್ವವಾದ ಪೀಡೆಯಾಗಲ್ಲ श्रीरामचन्द्र कृपालु भजु मन हरण भव भय दारुणं श्रीरामचन्द्र कृपालु भजु मन हरण भव भय दारुणं नव कञ्जलोचन कञ्ज मुख कर कञ्ज पद कञ्जारुणं श्रीरामचन्द्र कृपालु भज मन
ಒಬ್ಬರಿಂದ ಸಂಗಮ ಸಾಧ್ಯ ಇಲ್ಲ, ಅಥವಾ ಒಬ್ಬರಿಂದ ಕೈ ಚಪ್ಪಾಳೆ ಬಂದರೆ ಅದು ಕೇವಲ ಅದು ಅಲ್ಲಿಗೆ ಸೀಮಿತ ಆಗಿರುತ್ತೆ. ಹಾಗಾಗಿ ಎಲ್ಲ 10 ಬೆರಗಳು ಕೂಡಿಕೊಂಡು ಕೊಡುವಂತಹ ಒಂದು ಚಪ್ಪಾಳೆ ಇದೆ ಅಲ್ವಾ, ಇಡೀ ಹಿಂದೂ ಸಮಾಜದ ಮನಸ್ಸಿನಲ್ಲಿ ಬರುವಂತಹ ಒಂದು ಉದ್ವೇಗ ಏನಿದೆ ನೋಡಿ, ನಮ್ಮದು ಅನ್ನುವಂಥ ಭಾವನೆಯನ್ನು ಎದ್ದು ಕೆರಳಿಸುತ್ತೆ. ಮುಂದಕ್ಕೆ ಶಿವಾಜಿಯಂತಹ ಮಗನನ್ನು ಹೆರುವಂತಹ ಮನಸ್ಥಿತಿಯನ್ನು ನಮಗೆ ಕೊಡುತ್ತೆ. ದೇಶಕ್ಕೆ ಉತ್ತಮವಾದ ಪ್ರಜೆಯನ್ನು ನೀಡಬಲ್ಲೆ ಎನ್ನುವಂತಹ ಒಂದು ಸಂದೇಶದೊಂದಿಗೆ ನಮ್ಮ ಮಕ್ಕಳನ್ನು ಬೆಳೆಸುವಂತಹ ರೀತಿ ನಮಗೆ ಪರಿಪಾಠವಾಗುತ್ತೆ. ಬಂಧುಲೆ, ನಿಜವಾದ ನಮ್ಮ ಪೆರ್ಮೆದ ಬಂಧುಲೊಂದೇ ಪನಲಿ ಖಂಡಿತವಾದಲ ಹಿರಿಯರಾದಿ ಋಷಿ ಮುನಿಯಾದಿ ಕೊರ್ನಂಚಿನ ನಮಕ್ ಪೊಲಬುಲದಾದ ಉಂಡ ಆ ವಿಶೇಷದಾದ ಉಂಡ ಸನಾತನ ಸಂಸ್ಕೃತಿದ ಬುಲೆಚುಲದಾದ ಉಂಡ ಇನಿ ನಮ ಕೇವಲ ಭಾರತಡು ಮಾತ್ರ ಅತ್ತು ಅಂತಾರಾಷ್ಟ್ರೀಯ ಮಟ್ಟುಡ್ಲ ಪುದರನ ಪನಪುನಂಚಿನ ಒಂಜಿ ಪೆರ್ಮೆದ ಸಂಗತಿನಿ ಇನಿ ನಮಕ ಕಾಂತ ಕೊಡ್ತೀರಿ ನಮ್ಮ ಹಿರಿಯಕ್ಲ ಅಂಚಿನ ಪೊಲಬುದ ವಿಶೇಷತನದ ಶ್ರೀರಾಮಚಂದ್ರನ ಒಂಜಿ ನಿಲುವುನು ಪತ್ತೊಂದು ಹನುಮಂತನ ಬಲನು ಪತ್ತೊಂದು ನಮ್ಮ ಮಾತ ಒಗ್ಗಟ್ಟದ ಬಲಟ್ ನನಾತ ಹಿಂದೂ ಸಂಗಮದ ವಿಶೇಷತೆಯನ್ನು ಪಡೆಕಾಂದು ಪನದು ಹಿಂದೂ ಒಂದು ಏ ಫಲ ಖಂಡಿತ ಆ ಒಂಜು ವಿಚಾರಧಾರಿನ ದೀಕಾಂದು ಪನದು ಬಂದಲೆಕ್ಕೋ ಜೋರಾಯಿನ ಕೈತಾಟಿ ಬರಡು ಆಯೋಜನಾ ಸಮಿತಿದ ಹಿಂದೂ ಸಂಗಮದ ಸಭಾ ಲೇಸದಂಚಿ ಪೋಕ ಬರ್ಪಿಂಚಿ ಬಂಧುಲೇನ ವಿಶೇಷ ಧಾರಳಿನ ನಮ್ಮ ಮಾತ ಪಡೆಕಾಂದು ಪನಂದು ಸಭಾ ಕಾರ್ಯಕ್ರಮದತ್ತ ನಮ್ಮ ಮಾತರ್ನೆಲ್ಲ ಚಿತ್ತ ಅಂದು ಪನದು ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಹಿಂದೂ ಸಂಗಮದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆದಿಯ ಸ್ವಾಗತ ಸುಸ್ವಾಗತ. ಇಂದು ನಾವೆಲ್ಲರೂ ಒಂದು ಸಮಷ್ಟಿಯಲ್ಲಿ ಒಂದಾಗಿದ್ದೇವೆ ಅಂತ ಹೇಳಿದರೆ ಆ ಭಾರತ ಮಾತೆಯ ಭವ್ಯ ಭಾರತದ ಅಖಂಡ ಭಾರತದ ನೆರಳಿನಲ್ಲಿ, ಆ ಭಾರತದ ನೆರಳಿನಲ್ಲಿ ನಾವೆಲ್ಲರೂ ಆ ತಾಯಿಯ ಮಕ್ಕಳು. ಮೊದಲಾಗಿ ಆ ತಾಯಿಗೆ ಪುಷ್ಪವನ್ನು ಅರ್ಪಿಸಿ ತದನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುವಂಥದ್ದು ನಮ್ಮ ಸಂಪ್ರದಾಯ. ಅಂತೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕಾದ್ರೆ ಆ ದೇವರ ಪ್ರಾರ್ಥನೆಯೊಂದಿಗೆ ಚಾಲನೆ ಮಾಡುವಂಥದ್ದು ನಮ್ಮ ಸಂಪ್ರದಾಯ. ಅಂತೆಯೇ ಇಂದು ನಮ್ಮೊಂದಿಗಿದ್ದಾರೆ ಶ್ರದ್ಧಾ. ಇವರು ಶ್ರದ್ಧಾ ಹಾಗೂ ಶರಣ್ಯ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ
ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶಿರಡಿ ಬಾಬಾ ರಿಯಲ್ ಎಸ್ಟೇಟ್ ಮತ್ತು ಡೆವಲಪರ್ಸ್ನ ಮಾಲಕರಾದಂತಹ ಶ್ರೀಯುತ ರತೀಂದ್ರನಾಥ್ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೈ ಚಪ್ಪಾಳಿಯೊಂದಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಕ್ತಾರರಾಗಿ ಭಾಗವಹಿಸಿ ನಮಗೆ ಹಿಂದೂ ಸಮಾಜದ ಬಗ್ಗೆ ತಮ್ಮ ನಿಲುವನ್ನು ಚಿಂತನೆಗಳನ್ನು ಸಭೆಯಲ್ಲಿ ಮಂಡಿಸಲಿಕ್ಕೆ ಆಗಮಿಸಿರುವಂಥ ಮಂಗಳೂರು ವಿಭಾಗದ ಪ್ರಚಾರ ಪ್ರಮುಖರಾದಂಥ ಶ್ರೀಯುತ ಸೂರಜ್ ಕುಮಾರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಪ್ರಮುಖದ ಒಂದು ಕಾರ್ಯಕ್ರಮದ ಕಾಲಘಟ್ಟವನ್ನು ವಹಿಸಿರುವಂಥ ಮಂಗಳೂರು ಮಹಾನಗರ ಹಾಗೂ ಪ್ರಸಿದ್ಧ ವೈದ್ಯರು ಶ್ರೀಯುತ ಡಾಕ್ಟರ್ ಸತೀಶ್ ರಾವ್ ಮಾನ್ಯ ಸರಸಂಘ ಚಾಲಕರು ಇವರನ್ನು ಕೂಡ ಆತ್ಮೀಯವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತಿಸಿರುವಂತಹ ಹಾಗೂ ಶ್ರೀ ಕ್ಷೇತ್ರದ ಪ್ರಧಾನ ಕಾರ್ಯವನ್ನು ನಿರ್ವಹಿಸಿರುವಂತಹ ಪ್ರಧಾನ ಅರ್ಚಕರು ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನ ಅತ್ತಾವರ ಇದರ ಗೋಪಾಲಕೃಷ್ಣ ಭಟ್ ಅವರನ್ನು ಕೂಡ ಆತ್ಮೀಯವಾಗಿ ಕೈ ಚಪ್ಪಾಳೆಯ ಮುಖೇನ ಸ್ವಾಗತಿಸುತ್ತಿದ್ದೇನೆ. ಮತ್ತೋರ್ವ ಅತಿಥಿ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಧರ್ಮಣ್ಣ ನಾಯ್ಕ್ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿ ಆಸೀನರಾಗಿದ್ದಾರೆ. ಮಂಗಳೂರು ಚಕ್ರಪಾಣಿ ಕಲಾ ಕೇಂದ್ರದ ವಿದ್ವಾನ್ ಶ್ರೀಯುತ ಸುರೇಶ್ ಅತ್ತಾವರ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿ ನಮ್ಮ ಜೊತೆ ಇದ್ದಾರೆ. ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಯಶವಂತ ಇಂದ್ರಾಳಿ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಜೋರಾದ ಕೈಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ಕೂಡ ಮಗದೊಮ್ಮೆ ಜೋರಾದ ಕೈಚಪ್ಪಾಳೆಯೊಂದಿಗೆ ಸ್ವಾಗತ ಸುಸ್ವಾಗತ ಹೇಳಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸಿದ್ದೀನಿ. ಧನ್ಯವಾದಗಳು. ನಮ್ಮೊಳಗೆ ಅಡಗಿರುವಂತಹ ಅಜ್ಞಾನದ ಕತ್ತಲು ಮರೆಯಾಗಿ ಜ್ಞಾನದ ಜ್ಯೋತಿಯು ಬೆಳಗಲಿ, ನಮ್ಮಲ್ಲಿಯೂ ಸುಜ್ಞಾನದ ಬೆಳಕು ಉದ್ದೀಪನವಾಗಲಿ ಎನ್ನುವಂತಹ ಬೇಡಿಕೆಯೊಂದಿಗೆ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ದೀಪವನ್ನು ವೇದಿಕೆಯ ಮೇಲೆ ಬೆಳಗ್ತಾ ಇದ್ದಾರೆ ಅತಿಥಿಗಳು. ತನ್ನ ಕಾಲಬುಡದಲ್ಲಿಯೇ ಅಂಧಕಾರವು ಅಡಗಿದ್ದರೂ ಆ ಅಂಧಕಾರವನ್ನು ದೂರ ಮಾಡಿ ನಮ್ಮೆಲ್ಲರಿಗೂ ಬೆಳಕನ್ನು ನೀಡುವಂತಹ ಆ ದೀಪದ ಬೆಳಕು ನಮ್ಮ ಬಾಳಲ್ಲಿ ಜ್ಞಾನದ ಬೆಳಕಾಗಿ ನಮ್ಮೆಲ್ಲರಿಗೂ ಸುಜ್ಞಾನವನ್ನು ಕರುಣಿಸಲಿ ಎನ್ನುವಂತಹ ಆಶಯದೊಂದಿಗೆ ಈ ಹಿಂದೂ ಸಂಗಮದ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾ ದ್ರುಮದಳ ಶೋಭಿಣೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಂದ್ರತ ಕರ ಕರವಾಲೆ ಅಬಲಾಂ ಕೆನು ಮಾಯತೋಪಲೆ ಬಹುಬಲಧಾರಿಣೀಂ ನಮಾ
ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣೀ ಕಮಲಾಂ ಕಮಲದಲ ವಿಹಾರಿಣೀ ವಾಣೀ ವಿದ್ಯಾದಾಯಿನೀ ನಮಾಮಿ ತ್ವಾಂ ನಮಾಮಿ ಕಮಲಾ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. 1882ರ ಬೆಂಗಾಳಿಯ ಆನಂದ ಮಠ ಕಾದಂಬರಿಯ ಮೂಲಕ ಪ್ರಕಟಗೊಂಡು ದೇಶದಾದ್ಯಂತ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸಿದಂಥ ವಂದೇ ಮಾತರಂ ಗೀತೆಗೆ ನಾವೆಲ್ಲರೂ ಕಿವಿಯಾದೆವು. ಸುಶ್ರಾವ್ಯವಾಡಿ ಹಾಡಿದಂತಹ ಗಾಯಕಿಯರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅತಿಥಿ ಅಭ್ಯಾಗತರು ನಮ್ಮೊಂದಿಗಿದ್ದಾರೆ. ಮೊದಲಾಗಿ ಶ್ರೀಯುತರಾದಂತಹ ಗೋಪಾಲಕೃಷ್ಣ ಭಟ್ ಇವರ ಮಾತಿಗೆ ನಮ್ಮೆಲ್ಲರ ಕಿವಿಗಳು ಕಾಯುತ್ತಿದೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬಹಳ ವಿಶೇಷವಾದ ಪ್ರಾರ್ಥನೆ. ವೇದಿಕೆ ಇರುವಂಥ ಎಲ್ಲ ಅಭ್ಯಾಗತರಿಗೆ ವಂದಿಸುತ್ತಾ, ವೇದಿಕೆ ಮುಂದೆ ಇರುವ ಎಲ್ಲ ಮಹನೀಯರಿಗೆ ವಂದಿಸ್ತಾ ಎರಡು ಮಾತು ಹೇಳಬೇಕಂತ ಹೇಳಿದ್ದಾರೆ. ಹಾಗೆ ವಿಶೇಷವಾಗಿ ನನಗೆ ಪ್ರಥಮ ಆದ್ಯತೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ದೇವಸ್ಥಾನದ ಪೂಜೆಗೆ ಹೋಗಬೇಕಾಗಿದೆ, ಅದಕ್ಕೋಸ್ಕರ ನನಗೆ ಪ್ರಥಮ ಆದ್ಯತೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಇವತ್ತು RSSನ 100ನೇ ವರ್ಷದ ಚಾರಿತ್ರಿಕ ನೆನಪಿಗಾಗಿ ಪ್ರತಿ ವಲಯದಲ್ಲಿ ನಾವು ಹಿಂದೂ ಸಂಗಮ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಹಾಗೆ ಹತ್ತಾವರದಲ್ಲಿ ನಮ್ಮ ಕ್ಷೇತ್ರ ಸ್ವಾಮಿ ಚಕ್ರಪಾಣಿ ಚರಣಾವಿಂದಗಳಲ್ಲಿ ನಾವೆಲ್ಲ ಇವತ್ತು ಹಿಂದೂ ಸಂಗಮದ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ನಾವು ಮುಖ್ಯವಾಗಿ ಇಲ್ಲಿ ಏನಂತ ಹೇಳಿದರೆ, ನಾನು ಹೇಳುವುದಿಷ್ಟೇ, ನಮ್ಮನ್ನು ನಾವು ಮರೆತುಕೊಂಡಿದ್ದೇವೆ, ನಾವು ಹಿಂದೂಗಳಂತೂ ಮರೆತುಕೊಂಡಿದ್ದೇವೆ. ಮರೆತಿದ್ದಾಗ ಮಾತ್ರ ಇದೆ ಈ ಇಂಥ ಒಂದು ಅನಾಹುತಗಳು ಹಾಗೂ ಅಚಾತುರ್ಯವಾಗಿ ನಡೀತಾ ಇದೆ. ಹೇಗೆ ನಡೀತಾ ಈಗ ನಾವೆಲ್ಲ ಭಾಗವಹಿಸಿದ್ದೇವೆ. ನಮ್ಮ ಹತ್ತಾವರದಲ್ಲಿ ಇಷ್ಟೇ ಜನ ಇರುವುದಾ? ಇಲ್ಲ, ಯಾರು ಭಾಗವಹಿಸ್ತಿಲ್ಲ, ಎಲ್ಲ ಟಿ ವಿ ಮುಂದೆ ಇದ್ದಾರೆ. ಇದೇ ನಮ್ಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಏನು ನಡೀತಾ ಇದೆ, ನಾವು ಎಲ್ಲಿ ಇರಬೇಕು, ನಾವು ಹೇಗೆ ಇರಬೇಕು, ನಾವು ಏನು ಮಾಡಬೇಕು, ಹಿಂದೂ ಸಮಾಜಕ್ಕೆ ನಮ್ಮ ಕೊಡುಗೆ ಏನಿದೆ ಅಂತ ಹೇಳುವಂಥದ್ದು ದೊಡ್ಡ ಪ್ರಶ್ನೆಯಾಗಿದೆ. ಅದರಲ್ಲಿ ಕೆಲವರು ಜನರು ಮಾತ್ರ ಭಾಗವಹಿಸ್ತಾರೆ. ಅದೇನು ಇಲ್ಲಿ ಕಾಣ್ತಾ ಇದ್ದೇವೆ ನಾವು. ಇದನ್ನು ನಾವು ಬಿಡಬೇಕು. ಆದಷ್ಟು ನಮ್ಮ ಹಿಂದೂ ಸಂಗಮದಲ್ಲಿ ಹಿಂದೂ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಿ ಪ್ರೋತ್ಸಾಹ ಮಾಡಬೇಕು, ನಮ್ಮ ಮತವನ್ನು ಬೆಳೆಸಿಕೊಳ್ಬೇಕು. ನಾವು ಹಿಂದೂಗಳು ನಮ್ಮ ಆಚರಣೆ, ನಮ್ಮ ವಿಚಾರಣೆ, ಹಾಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವುದರಲ್ಲಿ ನಾವು ಮುಖ್ಯವಾಗಿ ಇದಕ್ಕೆಲ್ಲ ನಾವು ಭಾಗಿಯಾಗಬೇಕಾದ್ರೆ ನಾವು ಬರೀ ಸಾಮಾಜಿಕವಾಗಿ ಇದ್ದರೆ ಸಾಲದು, ನಾವು ಆಧ್ಯಾತ್ಮಿಕ ನೆಲೆಯಲ್ಲಿ ಸಹ ಹೋಗಬೇಕು. ಆಧ್ಯಾತ್ಮಿಕ ನೆಲೆಯಿದ್ದರೆ ನಮಗೆ ಸಾಮಾಜಿಕವಾಗಿ ಹೇಗೆ ಇರ್ಬೋದು ಅಂತ ಹೇಳ್ಬೋದು. ಅದನ್ನು ನಾವು ಮರ್ತಿದ್ದೇವೆ. ಎಲ್ಲರೂ ದೇವಸ್ಥಾನಗಳಲ್ಲಿ, ಹೆಚ್ಚಿನ ದೇವಸ್ಥಾನಗಳಲ್ಲಿ ವಾರ ಇಲ್ಲಿ ನಮ್ಮ ಚಕ್ರಪಾಣಿ ದೇವಸ್ಥಾನದಲ್ಲಿ ಬುಧವಾರ ಮತ್ತು ಶುಕ್ರವಾರ ದಿನ ಭಜನೆ ನಡೀತಾ ಉಂಟು. ನಾವು ಕಾಣ್ತಾ ಇದ್ದೀವಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ. ಯಾಕೆಂದರೆ ಎಲ್ಲರೂ ಈಗ ಟಿ ವಿಯಲ್ಲಿ ಏನು ಧಾರಾವಾಹಿ ಬರ್ತದೆ ಅದನ್ನು ಮುಂದೆ ಹೋಗಿದ್ದಾರೆ. ಟಿ ವಿಯಲ್ಲಿ ಬರಲಿ, ಅದು ಇವತ್ತು ಧಾರಾವಾಹಿಯಲ್ಲಿ ಪೂರ್ಣದರಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಬರ್ತದೆ, ಅದನ್ನು ಇನ್ನೊಂದು ಸ್ವಲ್ಪ ನೋಡ್ಬೋದು ನಮಗೆ. ಆದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ದೇವರನ್ನು ಒಲಿಸಿಕೊಳ್ಬೇಕು, ದೇವರ ಆಶೀರ್ವಾದ ನಾವು ಪಡಿಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಹಿಂದುತ್ವಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ, ಏನು ಕೊಡುಗೆ ಕೊಡ್ತಾ ಇದ್ದೇವೆ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಆ ರೀತಿಯಲ್ಲಿ ಭಾಗವಹಿಸಿ ನಮ್ಮ ಹಿಂದುತ್ವವನ್ನು ತೋರಿಸಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇವೆಲ್ಲ ಭಾಗಿಸಿದ್ರೆ ಇನ್ನೂ ಕೆಲವು ವೇದಿಕೆಯಲ್ಲೆಲ್ಲ ಹೆಚ್ಚಿನವರು ಇದ್ದಾರೆ. ತುಂಬ ಮಾತಾಡಬೇಕಂತ ಇದ್ದರೂ ಸಹ ಇದು ಸಮಯವಲ್ಲ. ನಾವು ಹಿಂದೂಗಳಾಗಿದ್ದೇವೆ, ಹಿಂದೂಗಳ ಬಗ್ಗೆ ಹಾಗೂ ಹಿಂದೂಗಳು ಹೇಗೆ ವರ್ತಿಸಬೇಕು, ಇನ್ನು ಬೇರೆ ಮತದವರಿಗೆ ನಾವು ಭಾಗವಹಿಸಬಾರ್ದು, ಅವರೊಟ್ಟಿಗೆ ಬೆರಿಬಾರ್ದು ನಾವು ಹೇಳೋದಿಲ್ಲ.
ನಮಗೆ ಎಷ್ಟು ಬೇಕೋ ಅಷ್ಟೇ ಭಾಗವಹಿಸಿ ನಮ್ಮ ಹಿಂದುತ್ವವನ್ನು ಬೆಳೆಸಿಕೊಳ್ಬೇಕು. ಇದು ಮುಖ್ಯವಾದಂಥ ವಿಷಯ. ಹಾಗೆ ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯದಲ್ಲಿ ಹೆಚ್ಚಿನ ಭಾಗವಹಿಸಿ ಅವರ ದೇವರ ಕೃಪೆಯನ್ನು ಪಡಿಬೇಕಾದ್ರೆ ನಾವು ಭಾಗವಹಿಸಬೇಕು. ಮನೆಯಲ್ಲಿ ದೇವರು ಎಲ್ಲ ಕಡೆಯಲ್ಲಿ ಇರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ಆತ್ಮದಲ್ಲೇ ದೇವರಿದ್ದಾನೆ. ಹಾಗಿರುವಾಗ ನಾವು ಹೇಗೆ ಇರಬೇಕು, ನಾವು ಎಲ್ಲಿದ್ದೇವೆ, ನಾವು ಹೇಗಿದ್ದೇವೆ, ನಾವು ಏನು ಮಾಡಬೇಕು ಅಂತ ಹೇಳೋದಕ್ಕೆ ನಾವೇ ಕಾರಣ. ನಮ್ಮಲ್ಲಿ ನಮಗೆ ನಾವೇ ವೈರಿಗಳು, ಇದೇ ದೊಡ್ಡ ಸಂಕಷ್ಟ ಆಗಿರುವುದು. ಇದನ್ನು ನಾವು ಮರಿಬೇಕು. ಮಾತುಗಳು ಬರ್ತದೆ, ಆ ಸಂದರ್ಭದಲ್ಲಿ ಅದು ಬಿಡಬೇಕು, ನಾಳೆ ಪುನಃ ನಾವು ಮಿತ್ರರಾಗಿರಬೇಕು. ಹಾಗೆ ಯಾರು ಬಂದರೂ ಸಹ ನಾವು ಹಿಂದೂಗಳಂತ ಹೇಳಲಿಕ್ಕೆ ಹೆಮ್ಮೆ ಪಡಬೇಕು, ಹೆಮ್ಮೆಯಿಂದ ಇರಬೇಕು. ಹಾಗಿರುವಾಗ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ನಾನು ಹೇಳ್ತಾ ಇದ್ದೇನೆ. ನಾವು ಯಾವಾಗಲೂ ನಗುತ್ತಿರಬೇಕು, ನಗಿಸಬೇಕು, ನಗುತ್ತಾ ಇರಬೇಕು. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೆ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಹನೀಯರೇ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಬಂಧುಗಳೇ, ಪ್ರಪ್ರಥಮವಾಗಿ ಇದು ನನ್ನ ಸಮಾಜ, ಇದು ನನ್ನ ಕಾರ್ಯಕ್ರಮ, ಹಿಂದೂ ಸಂಗಮ ನಮ್ಮದು ಅಂತ ಎನಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ನಿಮಗೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು. ಯಾಕೆಂದರೆ ಹಿಂದೂ ಸಂಗಮ ಅಂತ ಒಂದು ಕರೆ ಕೊಟ್ಟಾಗ ನಾವು ಬಂದಿದ್ದೇವೆ, ಎಲ್ಲರೂ ಬಂದಿದ್ದಾರಂತಿಲ್ಲ. ಹೀಗೇನೆ ಇತ್ತ ಮುಂಚೆ ಅಂತ ಕೇಳಿದರೆ ಇಲ್ಲ. ಹಿಂದೂ ಅಂದರೆ ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಎಲರ್ಜಿ ಇತ್ತು. ಕೇಸರಿ ಅಂದರೆ ತುಂಬ ಜನರಿಗೆ ಎಲರ್ಜಿ ಇತ್ತು. ಈಗ ಅಲ್ಲ, ಅದು ಆಕ್ರಮಣದ ಕಾಲದಿಂದ. ಮೊಹಮ್ಮದ್ ಗೋರಿ ಬಂದಾಗಲೂ ಪೃಥ್ವಿರಾಜ ಚೌಹಾನನ ಕೇಸರಿ ಧ್ವಜ ನೋಡಿ ಹೆದರ್ತಿದ್ದ. ಅಕ್ಬರನು ಮಹಾರಾಣಾ ಪ್ರತಾಪನ ದೂರದಿಂದ ಬರುವಾಗಲೇ ಆ ಧ್ವಜ ನೋಡಿ ಹೆದರ್ತಿದ್ದ. ಅದು ಔರಂಗಜೇಬನು ಛತ್ರಪತಿ ಶಿವಾಜಿಯ ಕೇಸರಿ ಧ್ವಜ ನೋಡಿ ಇಡೀ ಜೀವನ ಅದನ್ನೇ ಎನಿಸಿ ಕೊರಗಿ ಸತ್ತವನು. ಬ್ರಿಟಿಷರ ಕಾಲದಲ್ಲಿಯೂ ಹಾಗೆ ಅವರು ಅನೇಕ ತಂತ್ರಗಳನ್ನು ಹೂಡಿದ್ರು ಕೇಸರಿಯನ್ನು ಒಂದು ರೀತಿ ದಮನ ಮಾಡಲಿಕ್ಕೆ. ದುರಾದೃಷ್ಟ ಎಂದರೆ ಸ್ವಾತಂತ್ರ್ಯದ ನಂತರವೂ ಕೂಡ ಆ ರೀತಿಯ ಕೆಲವು ಪ್ರಸಂಗಗಳು ನಮ್ಮ ದೇಶದಲ್ಲಿಯೂ ಬಂತು. 90ರ ದಶಕದಲ್ಲಿ ವಿವೇಕಾನಂದರ ಒಂದು ಕಾರ್ಯಕ್ರಮ ಇತ್ತು ತಮಿಳುನಾಡಿನಲ್ಲಿ. ವಿವೇಕಾನಂದರ ಚಿಕಾಗೋದಲ್ಲಿ ಭಾಷಣ ಮಾಡಿದಾಗ ಮರುದಿವಸ ಪೇಪರ್ನಲ್ಲಿ ಬಂದದ್ದು ಹಿಂದೂ ಮಾಂಕ್ ಆಫ್ ಇಂಡಿಯಾ ಅಂತ. ಜಗತ್ತಿನ ಎಲ್ಲ ಪೇಪರಲ್ಲಿ ಎಲ್ಲಿಯೂ ಸೆಕ್ಯುಲರ್ ಮಾಂಕ್ ಅಂತೆಲ್ಲ ಬರಲಿಲ್ಲ. ಅಲ್ಲಿ ಹಿಂದೂ ಅವರನ್ನು ನಾವು ಕಲ್ಪನೆ ಮಾಡಿಕೊಂಡ್ರೇ ಕೇಸರಿ ಬಿಟ್ಟು ಬೇರೆ ಯಾವುದು ನಮಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಫ್ಯಾನ್ಸಿ ಡ್ರೆಸ್ ಹಾಕಬೇಕಾದ್ರೂ ಕೂಡ ಅವರಿಗೆ ಬಿಳಿ ಮುಂಡಾಸ್ ಕಟ್ಟಿದರೆ ಅದು ವಿವೇಕಾನಂದರಾಗುವುದಿಲ್ಲ, ಕೇಸರಿ ಹಾಕಿದ್ರೇ ವಿವೇಕಾನಂದರದ್ದು. ಅಂಥ ಸಂದರ್ಭದಲ್ಲಿ 90ರ ದಶಕದಲ್ಲಿ ತಮಿಳುನಾಡಿನಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ದೊಡ್ಡ ಕಟೌಟ್ ಹಾಕ್ತಾರೆ ವಿವೇಕಾನಂದರದು. ಅವರಿಗೆ ಕೇಸರಿ ಎಷ್ಟು ಎಲರ್ಜಿ ಇತ್ತು ಅಂದರೆ ವಿವೇಕಾನಂದರಿಗೆ ನೀಲಿ ಬಣ್ಣದ ಬಟ್ಟೆ ಧರಿಸಿದ್ರು, ಹಾಕಿದ್ರು. ಅಷ್ಟರ ಮಟ್ಟಿಗೆ ಒಂದು ವಾತಾವರಣ ನಮ್ಮ ದೇಶದಲ್ಲಿ ಹಿಂದೆ ಇತ್ತು. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಇಲ್ಲಿ ನಾವು ಈಗ ಅನೇಕ ಕಾರ್ಯಕ್ರಮಗಳು ಸಹಜವಾಗಿ ಎಲ್ಲರೂ ಕೂಡ ಹೆಮ್ಮೆಯಿಂದ ಕೇಸರಿ ಶಾಲ್ ಹಾಕ್ತಾರೆ, ಕೇಸರಿಯನ್ನು ಬಂಟಿಂಗ್ಸ್ ಹಾಕ್ತಾರೆ. ಹಿಂದೂ ಅಂತ ಒಂದು ಕರೆ ಕೊಟ್ಟಾಗ ಹೆಮ್ಮೆಯಿಂದ ಬರ್ತಾರೆ. ಸ್ವಾಮಿ ವಿವೇಕಾನಂದರು ಇನ್ನೊಂದು ಹೇಳಿದರು, ಒಂದು ಕರೆ ಕೊಡ್ತಾರೆ ಸುಮಾರು 130 ವರ್ಷಗಳ ಹಿಂದೆ. ಹಿಂದೂಗಳೇ, ಇನ್ನೊಂದು 100 ವರ್ಷಗಳ ಕಾಲ ನಿಮ್ಮ ದೇವಿ ದೇವತೆಗಳನ್ನೆಲ್ಲ ಹೋಗಿ ಸಮುದ್ರದಲ್ಲಿ ಹಾಕಿ ಒಂದು 100 ವರ್ಷಗಳ ಕಾಲ ಕೇವಲ ತಾಯಿ ಭಾರತಿಯನ್ನು ಪೂಜೆ ಮಾಡಿ ಅಂತ ಅವರು ಹೇಳಿದರು. ಅವರೇನು ನಾಸ್ತಿಕರಾಗಿರಲಿಲ್ಲ ಸ್ವಾಮಿ ವಿವೇಕಾನಂದರು. ಅಂದರೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಭಾವದಿಂದ ದೇಶವನ್ನು ನಡೆಸಬೇಕಂತ ಒಂದು ಕರೆ ಕೊಡ್ತಾರೆ. ಕಳೆದ 100 ವರ್ಷದಲ್ಲಿ ಸ್ವಾಮಿ ವಿವೇಕಾನಂದರ ಮಾತು ಅಕ್ಷರಶಃ ನಮ್ಮ ದೇಶದಲ್ಲಿ ಯಾರಾದರೂ ಮಾಡಿದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದು ನೀವು ಯಾವುದೇ ಸಂಘದ ಕಾರ್ಯಾಲಯಕ್ಕೆ ಹೋಗಿ, ಅಲ್ಲಿ ದೇವರ ಫೋಟೋ ಇರುವುದಿಲ್ಲ. ಹಾಗಂತ ದೇವರನ್ನು ನಂಬದವರು ಅಂತಲ್ಲ ನಾವು, ಶ್ರದ್ಧೆ ಎಲ್ಲರಿಗಿದೆ ಕಾರ್ಯಕರ್ತರಿಗೆ. ಆದರೆ ಕಾರ್ಯಾಲಯಕ್ಕೆ ಹೋದರೆ ಭಾರತ ಮಾತೆಯ ಫೋಟೋ ಮಾತ್ರ ಕಾಣ್ತದೆ. ಎಲ್ಲಿಯೂ ಇವತ್ತು ಮೆರವಣಿಗೆ ಆಯಿತು, ಎಲ್ಲಿಯೂ RSS ಕಿ ಜೈ ಅಂತ ನಾವು ಹೇಳಿಲ್ಲ.
ಹೇಳಿರುವಂಥದ್ದು ಭಾರತ ಮಾತಾ ಕಿ ಜೈ ಮಾತ್ರ. ಯಾಕೆಂದರೆ ಭಾರತ ಮಾತಾ ಕಿ ಜೈ ಅಂತ ಹೇಳಿದಾಗ ನಮ್ಮೆಲ್ಲರ ತಾಯಿ ಒಬ್ಬಳೇ, ನಾವೆಲ್ಲರೂ ಕೂಡ ಬಂಧುಗಳು ಎಂಬ ಭಾವನೆ ಬರ್ತದೆ. ಅದಕ್ಕೋಸ್ಕರ ತಾಯಿ ಭಾರತಿಯನ್ನು ಪೂಜೆ ಮಾಡಬೇಕಂತ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿರುವಂಥದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷದಲ್ಲಿ ಇದನ್ನೇ ಮಾಡ್ತಾ ಬಂದಿರುವಂಥದ್ದು. ಸಂಘ ಏನು ಆಕಸ್ಮಿಕವಾಗಿ ಪ್ರಾರಂಭ ಆಗಲಿಲ್ಲ, ಒಂದು ಸಂಘ ಸಂಸ್ಥೆ ನಡೆಸುವ ಅಂತ. ಅದರ ಪ್ರಾರಂಭ ಮಾಡಿದವರು ಡಾಕ್ಟರ್ ಕೇಶವ ಬಲ್ಲಿರಾಮ್ ಹೆಡ್ಗೇವಾರ್ ಅಂತ ಕ್ರಾಂತಿಕಾರಿಗಳಾಗಿದ್ದರು, ಸಾಮಾಜಿಕ ಕಾರ್ಯಕರ್ತರಾಗಿದ್ದರು, ಧಾರ್ಮಿಕ ಕಾರ್ಯಕರ್ತರಾಗಿದ್ದರು, ಅವರು ವೈದ್ಯರಾಗಿದ್ದರು, ರಾಜಕಾರಣಿಯಾಗಿದ್ದರು, ಆಗಿನ ಕಾಂಗ್ರೆಸ್ನಲ್ಲಿ ಸಕ್ರಿಯವಾದ ಒಂದು ದೊಡ್ಡ ನಾಯಕರಾಗಿದ್ದರು, ಪತ್ರಕರ್ತರಾಗಿದ್ದರು. ಸಮಾಜದಲ್ಲಿ ಯಾವ ರೀತಿಯಲ್ಲೆಲ್ಲ ದೇಶದ ಕೆಲಸ ಮಾಡಬೇಕಾ ಎಲ್ಲವನ್ನು ಯೋಚನೆ ಮಾಡಿಕೊಂಡು ನಂತರ ಯೋಚನೆ ಮಾಡ್ತಾರೆ ಹಿಂದೂ ಸಮಾಜ ಯಾಕೆ ದುರ್ಬಲ ಆಯಿತು ಅಂತ. ಕೊರತೆಗಳನ್ನು ಯೋಚನೆ ಮಾಡ್ತಾರೆ ಅವರು. ನಮ್ಮಲ್ಲಿ ಜಾತಿ ಮಧ್ಯೆ ಕಚ್ಚಾಟ ಇತ್ತು, ಸಾಮರಸ್ಯ ಇರಲಿಲ್ಲ, ಅನುಶಾಸನದ ಕೊರೆ ಇತ್ತು. ಅನುಶಾಸನದ ಕೊರತೆಯ ಕಾರಣ 1857ರ ಇಡೀ ಒಂದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ನಾವು ಸೋತು ಬಿಟ್ವಿ. ಅನುಶಾಸನದ ಕೊರತೆಯಿಂದ ನಮಗೆ ಸ್ವಾತಂತ್ರ್ಯ ನಂತರ ಸಿಕ್ಕಿದ್ದು 90 ವರ್ಷಗಳ ನಂತರ. ರಾಷ್ಟ್ರೀಯ ಭಾವ ಅನ್ನೋದು ಇರಲಿಲ್ಲ. ಎಲ್ಲಿಯೇ ಒಂದು ಗಲಾಟೆ ಆದರೆ ಅದು ಅಸ್ಸಾಮಿನಲ್ಲ, ನಾವು ಕರ್ನಾಟಕದವರಿಗೆ ಮಂಗಳೂರಿನವರಿಗೆ ಏನದು, ಪಂಜಾಬಿನಲ್ಲಿ ಆದರೆ ತಮಿಳ್ನಾಡಿನವನಿಗೇನು, ತಮಿಳ್ನಾಡಲ್ಲಿ LTT ಅವರು ಬಂದರೆ ರಾಜಸ್ಥಾನವನಿಗೇನಿಲ್ಲ. ಈ ರೀತಿಯ ಭಾವ ಅದು ಸ್ವಾತಂತ್ರ್ಯ ಮುಂದೆ ತುಂಬ ಜಾಸ್ತಿ ಇತ್ತು. ಹಾಗಾಗಿ ರಾಷ್ಟ್ರೀಯ ಭಾವದ ಕೊರತೆ ಇತ್ತು. ಈ ರೀತಿ ಅನೇಕ ಕೊರತೆಗಳನ್ನು ಗಮನಿಸಿ ನಾವೆಲ್ಲರೂ ಒಂದಾಗಬೇಕು ಎಂಬ ಭಾವದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿತ್ತು. ಏನಾದರೂ ಹೊಸದನ್ನು ತಂದಿತ ಸಂಘ ಅಂತ ಹೇಳಿದರೆ ಖಂಡಿತ ಇಲ್ಲ. ಸಾವಿರಾರು ವರ್ಷದಿಂದ ಯಾವುದು ಪರಂಪರೆ ಇತ್ತ ಅದರ ಆಧಾರದಲ್ಲಿ ಬೆಳೆಸಿರುವಂಥದ್ದು. ಅದಕ್ಕೆ ಸಾಮಾನ್ಯ 4 ವಿಷಯಗಳನ್ನು ಹೇಳ್ತೇವೆ ನಾವು: ಧರ್ಮ, ಸಂಸ್ಕೃತಿ, ಸಮಾಜ, ರಾಷ್ಟ್ರ ಅಂತ. ಅದರ ಮುಂದೆ ಒಂದು ಹಿಂದೂ ಅಂತ ಹಾಕಿದ್ರೆ ಆಯ್ತು. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಅಂತ. ಏನು ಧರ್ಮ ಅಂದರೆ? ಧರ್ಮ ಅಂದರೆ ತುಂಬ ಸರಳ, ಒಂದು ಚಿಂತನೆ ಅಥವಾ ಒಂದು ವಿಚಾರ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಅಂತ ಕಬೀರನ ದೋಹ ಹೇಳ್ತದೆ. ಇದೊಂದು ಧರ್ಮ, ಇದೊಂದು ಚಿಂತನೆ, ಇದೊಂದು ವಿಚಾರ. ಭಜನೆ ಮಂಗಳ ಆದ ಕೂಡಲೇ ಅವರು ಹೇಳಿದರು, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು ಅಂತೆ. ಇದೊಂದು ಧರ್ಮ, ಇದೊಂದು ವಿಚಾರ, ಇದೊಂದು ಚಿಂತೆ, ಎಲ್ಲರಿಗೂ ಲೋಕ ಸಮಸ್ತರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಇದೊಂದು ವಿಚಾರ. ಇದನ್ನು ಧರ್ಮ ಅಂತ ಹೇಳ್ತಾರೆ. ಆದರೆ ವಿಚಾರ ಇದ್ದರೆ ಸಾಕಾಗೋದಿಲ್ಲ, ಆಚರಣೆಗೆ ತರಬೇಕು. ಆಚರಣೆಗೆ ತಂದಾಗ ಅದು ಸಂಸ್ಕೃತಿ ಆಗ್ತದೆ. ಆದರೆ ಧರ್ಮ ಮತ್ತು ವಿಚಾರ ಆಚರಣೆ ಹೇಗೆ ಆಗಬೇಕು ಅಂತ ಇದ್ದರೆ ಸಾಕಾಗೋದಿಲ್ಲ, ಅದನ್ನು ಮಾಡುವ ಒಂದು ಸಮಾಜ ಬೇಕು. ಅದಕ್ಕೆ ಹಿಂದೂ ಸಮಾಜ ಅಂತ ಹೇಳ್ತೇವೆ. ಹಿಂದೂ ಸಮಾಜದ ವಿಸ್ತೃತ ರೂಪ, ಅದಕ್ಕೆ ಹಿಂದೂ ರಾಷ್ಟ್ರ ಅಂತ ನಾವು ಹೇಳ್ತೇವೆ. ಇದರ ಆಧಾರದಲ್ಲಿ ಬೆಳೆದಿರುವಂಥದ್ದು. ಆದರೆ ಸಮಾಜದಲ್ಲಿ ಎಲ್ಲವೂ ಹಣ ಇದ್ದರೆ ಸಾಕಾಗ್ತದ? ದೊಡ್ಡ ದೊಡ್ಡ ಬಿಲ್ಡಿಂಗ್ ಆದರೆ ಸಾಕಾಗ್ತದ? ದೊಡ್ಡ ರೋಡ್ ಆಯಿತು, ಎಲ್ಲ ಫೆಸಿಲಿಟೀಸ್ ಬಂತು, ನಮಗೆ ಮನುಷ್ಯನಿಗೆ ಬೇಕಾಗಿರುವ ಎಲ್ಲ ಫೆಸಿಲಿಟೀಸ್ ಉಂಟು ಅಂತ ಹೇಳಿದರೆ ಅದು ಸಾಕಾಗ್ತದ? ಹಾಗಾದರೆ ಭಾರತಕ್ಕೂ ಬೇರೆ ದೇಶಗಳಿಗೂ ಒಂದು ವ್ಯತ್ಯಾಸ ಇದೆ ಅಲ್ಲ. ಒಂದು ಸಮಾಜ ನಡಿಬೇಕಾದ್ರೆ ಸರಿಯಾಗಿ ನಡಿಬೇಕಾದ್ರೆ ಅದರಲ್ಲಿ ಮೌಲ್ಯಗಳು ಬೇಕು. ಆ ಮೌಲ್ಯವನ್ನು ಗಟ್ಟಿ ಮಾಡಿದಾಗ ಸಮಾಜವು ಗಟ್ಟಿ ಆಗ್ತದೆ. ನಮಗೆ ಸಾವಿರಾರು ವರ್ಷದಿಂದ ಮೌಲ್ಯ ಹೇಗೆ ಬಂತು ಹಿಂದೂ ಸಮಾಜದಲ್ಲಿ ಅಂತ ಹೇಳಿದರೆ ಒಂದು 2 ಪ್ರಮುಖ ವಿಷಯಗಳು ಅದು ಗೊತ್ತಿಲ್ಲದೆ ಸಮಾಜದಲ್ಲಿ ಮೌಲ್ಯಗಳನ್ನು ಬಿಂಬಿಸಿದೆ. ಒಂದು ರಾಮನ ನಡೆ, ಇನ್ನೊಂದು ಕೃಷ್ಣನ ನುಡಿ ಅಂತ ಹೇಳ್ತೇವೆ ನಾವು. ರಾಮನ ನಡೆ ಅಂದರೆ ರಾಮಾಯಣ, ಕೃಷ್ಣನ ನುಡಿ ಅಂದರೆ ಏನು? ಕೃಷ್ಣನ ನುಡಿ ಯಾವುದು? ಭಗವದ್ಗೀತೆ. ಯಾಕೆ ರಾಮಾಯಣ ಬೇಕು? ನಮಗೆ ಗೊತ್ತಿಲ್ಲದೇ ಕಥೆಯ ಮೂಲಕ ಯಕ್ಷಗಾನ, ತಾಳಮದ್ದಲೆ, ಇನ್ನೊಂದು ಮತ್ತೊಂದು ಹಾಡುಗಳು ಹೇಳ್ತಾ, ಸೀರಿಯಲ್ ನೋಡ್ತಾ, ಗೊತ್ತಿಲ್ಲದೆ ರಾಮನ ಮೌಲ್ಯಗಳು ನಮಗೆ ಬಂದು ಬಿಟ್ಟಿದೆ. ಅದು ನಾವು ಕಲಿತಾ ಹೋಗ್ತೀವಿ. ಇವತ್ತು ರಾಮನ ವೇಷ ಕೂಡ ಹಾಕಿದ್ರು, ಮಕ್ಕಳಿಗೆ ಹಾಕಿದ್ರು, ಭರತನಾಟ್ಯದಲ್ಲೂ ಕೊನೆಗೆ ರಾಮನನ್ನೇ ತಂದ್ರು. ಯಾಕೆ ಅದು ನೆನಪಿಸ್ತಾರೆ? ಆ ಮೌಲ್ಯ ನಮಗೆ ರಾಮನಾಗೆ ನಾವು ಆಗಬೇಕು ಅಂತ. ಮಕ್ಕಳಿಗೆ ಯಾಕೆ ಹಾಕ್ತೇವೆ ಕೃಷ್ಣ ವೇಷದಂದು? ಕೃಷ್ಣನ ಪಾತ್ರ, ರಾಮನ ವೇಷ ಯಾಕೆ ಹಾಕ್ತೇವೆ ಅಂದರೆ ಆ ರಾಮನ ಮೌಲ್ಯಗಳು, ರಾಮನ ಗುಣ ಮಗುವಿಗೆ ಬರಲಿ ಅಂತ. ಇದು ರಾಮನ ವಿಶೇಷತೆ. ರಾಮಾಯಣದಲ್ಲಿ ಇರುವುದೇ ಇದು. ಮರ್ಯಾದ ಪುರುಷೋತ್ತಮ, ಆದರ್ಶ ಪುರುಷೋತ್ತಮ. ಯಾಕೆಂದರೆ ಅವನ ಇಡೀ ಜೀವನ
ನಮಗೆ ಒಂದು ಪಾಠ ಹೇಳ್ತದೆ, ಏನು ಮಾಡಬೇಕು ಏನು ಮಾಡಬಾರದು ಅಂತ ಹೇಳ್ತಾರೆ. ಕೆಲವರು ಎಲ್ಲ ಅವನ ಮೇಲೆಯೂ ಆಪಾದನೆ ಹಾಕಿದ್ದಾರೆ. ಸೀತೆಯನ್ನು ಅಗ್ನಿಗೆ ಪ್ರವೇಶ ಮಾಡಿಸಿದ, ಕಾಡಿಗೆ ಕಳಿಸಿದ, ವಾಲಿಯನ್ನು ಮರೆಯಲ್ಲಿ ನಿಂತು ಕೊಂದ. ಸಾಮಾನ್ಯವಾಗಿ ವಾಲಿಯ ಬಗ್ಗೆ ತುಂಬ ಚರ್ಚೆಗಳಾಗ್ತವೆ ಅದರಲ್ಲಿ. ಆದರೆ ವಾಲ್ಮೀಕಿ ರಾಮಾಯಣ ನೋಡಿದರೆ ನಮಗೆ ಅದರಲ್ಲೇ ಗೊತ್ತಾಗ್ತದೆ ನಿಜವಾಗಿ ಏನು ಆದದ್ದು ಅಂತ. ವಾಲಿ ಬೀಳ್ತಾನೆ. ವಾಲಿ ಬಿದ್ದ ಮೇಲೆ ಒಂದು 10 ಶ್ಲೋಕಗಳು ಬರ್ತದೆ. ವಾಲ್ಮೀಕಿಯವರು ಬರೆದಿದ್ದಾರೆ ಅದರಲ್ಲಿ 10 ಶ್ಲೋಕಗಳು. ವಾಲಿ ಕಂಟಿನ್ಯೂಸ್ ಆಗಿ ಬೈತಾನೆ ರಾಮನಿಗೆ. ಯಾಕೆಂದರೆ ವಾಲಿ ಮನೆಯಿಂದ ಹೊರಡಬೇಕಾದ್ರೆ ತಾರೆ ಹೇಳ್ತಾಳೆ, ಈಗ ತಾನೇ ಸುಗ್ರೀವ ಪೆಟ್ಟು ತಿಂದು ಹೋದದು, ಮೊದಲೇ ಪುಕ್ಕಲ ಅವನು. ಪೆಟ್ಟು ತಿಂದು ಹೋದವ ಇನ್ನೊಮ್ಮೆ ಯುದ್ಧಕ್ಕೆ ಕರೀತಿದ್ದಾನೆ, ಏನೋ ಇರಬೇಕು. ಮತ್ತೆ ನಾನು ಕೇಳಲ್ಪಟ್ಟಿದ್ದೇನೆ, ರಾಮ ಮತ್ತು ಲಕ್ಷ್ಮಣ ಬಂದಿದ್ದಾರೆ ಸೀತೆಯನ್ನು ಹುಡುಕ್ತಾ, ಅವನೊಟ್ಟಿಗೆ ಸೇರಿಕೊಂಡಿದ್ದಾರೆ ಅಂತ ನಾನು ಕೇಳಿದ್ದೇನೆ ಅಂತ ತಾರೆ ಹೇಳ್ತಾಳೆ, ವಾಲಿಯ ಪತ್ನಿ. ಆಗ ವಾಲಿ ಹೇಳ್ತಾನೆ, ರಾಮ ಲಕ್ಷ್ಮಣ ಆದರೆ ತೊಂದರೆ ಇಲ್ಲ, ರಾಮ ಧರ್ಮಿಷ್ಠ, ಅವನು ಸುಮ್ಮನೆ ನನಗೆ ಯಾಕೆ ಹೊಡಿತಾನೆ ಅಂತ ಹೇಳಿಕೊಂಡು ವಾಲಿ ಬಂದಿದ್ದ. ಆದರೆ ಅಲ್ಲಿ ಬಂದಾಗ ಆದದ್ದೇ ಬೇರೆ. ಬಿದ್ದ ಮೇಲೆ ಇವನು ಬೈತಾನೆ. ಬೈದಾಗ ರಾಮ ಅದಕ್ಕೆ ಹೇಳ್ತಾನೆ, ಮೊದಲನೇದು ನೀನೊಂದು ಪ್ರಾಣಿ. ಪ್ರಾಣಿಯನ್ನು ಬೇಟೆ ಆಡೋದು ಹೇಗೆ? ಯಾರಾದರೂ ಮುಂದೆ ಬಂದು ಬೇಟೆ ಆಡ್ತಾರ? ಎರಡನೇದು ಹೇಳ್ತೇನೆ, ನಾನು ಭರತನ ಪ್ರತಿನಿಧಿ, ಭರತ ಚಕ್ರವರ್ತಿ ಅಯೋಧ್ಯೆಯಲ್ಲಿರುವ ಅವನ ಪ್ರತಿನಿಧಿ ನಾನು. ಯಾರಾದರೂ ಅಧರ್ಮ ಮಾಡಿದರೆ ಅವರನ್ನು ಕೊಲ್ಲುವ ಹಕ್ಕು ನನಗಿದೆ. ಅದು ಮೂರನೇದು ಬಹಳ ಪ್ರಮುಖವಾಗಿ ಹೇಳ್ತಾನೆ ರಾಮ, ಅದು ಇವತ್ತಿಗೂ ಕೂಡ ನಮಗೆ ಸಮಾಜದಲ್ಲಿ ಪಾಠ ಹೇಳ್ತದೆ. ತಮ್ಮನ ಹೆಂಡತಿಯನ್ನು ಇಟ್ಕೊಂಡವ ನೀನು, ಅಧರ್ಮದಲ್ಲಿ ಅಧರ್ಮದಲ್ಲಿ ಇರುವವರ ಹತ್ರ ನಾವು ಯಾವಾಗಲೂ ಧರ್ಮದಿಂದ ನಡ್ಕೊಳ್ಬೇಕಾಗಿಲ್ಲ ಅಂತ ರಾಮ ಹೇಳ್ತಾನೆ. ಆನಂತರ ವಾಲಿಯೇ ರಾಮನಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಏನಂತ ಹೇಳಿದರೆ, ಅವನಿಗೆ ಅಡ್ಡ ಬಿದ್ದು ಪ್ರಾಣ ಹೋಗೋ ಮುಂಚೆ ಹೇಳ್ತಾನೆ, ನನ್ನ ಮಗ ಇದ್ದಾನೆ ಅಂಗದ, ಅವನನ್ನು ನಿನ್ನೊಟ್ಟಿಗೆ ಉಳಿಸ್ಕೋ, ಅವನಿಗೆ ನಿನ್ನ ಸಂಸ್ಕಾರವನ್ನು ಕಲಿಸಿಕೊಡುವಂತ ವಾಲಿ ಹೇಳ್ತಾನೆ. ಅವನಿಗೆ ಕೋಪ ಇದ್ದರೆ ಹಾಗೆ ಹೇಳ್ತಾನ. ತಾರೆ ಬರ್ತಾಳೆ ಅಷ್ಟೊತ್ತಿಗೆ, ಗಂಡ ಸತ್ತಿದ್ದಾನೆ. ಸತ್ತಾಗ ರಾಮನ ಕಡೆ ನೋಡ್ತಾಳೆ. ತಾರೆಯ ಬಗ್ಗೆ ಹೇಳ್ತಾರೆ, ಭಯಂಕರ ಏನು ಸೌಂದರ್ಯ, ಅವಳಾಗೆ ಸುಂದರಿ ಯಾರೂ ಇರಲಿಲ್ಲ ಅಂತ. ಅವಳ ಕಣ್ಣಿನ ನೋಟಕ್ಕೆ ಬೀಳದ ಯಾವುದೇ ಪುರುಷ ಇರಲಿಲ್ಲ ಅಂತ ಹೇಳ್ತಾರೆ. ಅಂತಹ ಸೌಂದರ್ಯವತಿ ಅವಳು. ಅವಳು ರಾಮನನ್ನು ನೋಡ್ತಾನೆ, ಹೆಂಡತಿಯನ್ನು ಕಳ್ಕೊಂಡ ರಾಮನನ್ನು. ಆದರೆ ತಾರೆ ರಾಮನ ಕಣ್ಣನ್ನು ನೋಡಿದಾಗ ತಾರೆ ಹೇಳ್ತಾಳೆ, ಅವಳ ನೋಟವನ್ನು ನೋಡಿ ಎಲ್ಲರ ಮನಸ್ಸಿನಲ್ಲಿ ಕಾಮ ಬರ್ತಾ ಇತ್ತು. ಆದರೆ ರಾಮನ ಕಣ್ಣಿನಲ್ಲಿ ಪತಿಯನ್ನು ಕಳ್ಕೊಂಡ ವಿಧವೆಯಾದವಳ ಮೇಲೆ ಒಂದು ಕರುಣೆ ಕಾಣ್ತಾ ಇದೆ. ಹಾಗಾಗಿ ನೀನು ಮಹಾತ್ಮ ಅಂತ ಹೇಳ್ತಾಳೆ ತಾರೆ. ಅಲ್ಲಿ ಗಂಡನನ್ನು ಕೊಂದ ಅಂತ ಕೋಪ ಹೋಗಿ ಬಿಡ್ತದೆ. ರಾಮನ ಚಾರಿತ್ರ್ಯವನ್ನು ನೋಡಿ ರಾಮನಿಗೆ ಅಡ್ಡ ಬೀಳ್ತಾಳೆ. ಅಂದರೆ ಪ್ರತಿ ಸಂದರ್ಭದಲ್ಲಿಯೂ ರಾಮನ ಚರಿತ್ರೆ ಹೇಗಿದೆ ಅಂತ ನಮಗೆ ಕಲಿಸಿಕೊಡ್ತಾರೆ. ಅದರಲ್ಲಿ ಎಲ್ಲ ಪಾತ್ರಗಳು, ಲಕ್ಷ್ಮಣ ಇರಲಿ, ಭರತ ಇರಲಿ, ಜಟಾಯು ಒಂದು ಹಕ್ಕಿ, ಪ್ರಾಣ ಕಳ್ಕೊಳ್ತೇನೆ ಅಂತ ಗೊತ್ತಿದೆ, ರಾವಣನ ಹತ್ರ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಹೋಗ್ತಾರೆ. ಸ್ವಲ್ಪ ಆದರೂ ನಾನು ಸೇವೆ ಕೊಡ್ಬೋದಾ ರಾಮನಿಗೆ, ಇವನು ಹೋಗುವಾಗ ಸ್ವಲ್ಪ ಸ್ಲೋ ಮಾಡ್ಬೋದಾ ರಾವಣನನ್ನು ಅಂತ ಹೋಗಿ ರಾವಣನ ಹತ್ರ ಯುದ್ಧ ಮಾಡ್ತಾರೆ, ಪ್ರಾಣ ಕಳ್ಕೊಳ್ತಾರೆ. ತ್ಯಾಗದ ಪಾಠ ಕಲಿಸಿಕೊಡ್ತಾರೆ. ಹೀಗೆ ರಾಮಾಯಣ ಪ್ರತಿಯೊಂದು ಪಾತ್ರವೂ ಕೂಡ ನಮಗೆ ಜೀವನದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಕಲಿಸಿಕೊಡ್ತದೆ. ಎರಡಿದು ಭಗವದ್ಗೀತೆ, 700 ಶ್ಲೋಕಗಳು. ಜಗತ್ತಿನಲ್ಲಿ ಯಾವುದೇ ಒಂದು ಗ್ರಂಥಕ್ಕೆ ಆ್ಯನಿವರ್ಸರಿ, ಜಯಂತಿ ಅಂತ ಇದ್ದರೆ ಅದು ಗೀತೆಗೆ ಮಾತ್ರ, ಭಗವದ್ಗೀತೆಗೆ ಮಾತ್ರ. ಬೈಬಲ್ ನಂತರ ಅತ್ಯಂತ ಹೆಚ್ಚು ಅನುವಾದಗೊಂಡಂಥ ಯಾವುದಾದ್ರೂ ಒಂದು ಗ್ರಂಥ ಇದ್ದರೆ ಅದು ಭಗವದ್ಗೀತೆ. ಅದು ಬೈಬಲನ್ನು ಅನುವಾದ ಮಾಡಿರುವಂಥದ್ದು ಕ್ರೈಸ್ತರು ಎಲ್ಲ ಕಡೆ. ಆದರೆ ಭಗವದ್ಗೀತೆಯನ್ನು ಅತ್ಯಂತ ಹೆಚ್ಚು ಅನುವಾದ ಮಾಡಿರುವಂಥದ್ದು ಹಿಂದೂಗಳಲ್ಲದವರು. ಅದರಲ್ಲಿರುವ ಜ್ಞಾನ ನಮಗೆ ಬೇಕು ಅಂತ ಹೇಳಿಕೊಂಡು ಬೇರೆ ಭಾಷೆಗಳಿಗೆ ಅನುವಾದ ಆಗಿದೆ. ಅದು ನಮಗೆಲ್ಲ ಅನ್ನಿಸ್ಬೋದು. ಇತ್ತೀಚಿನ ಒಂದು 4-5 ವರ್ಷಗಳಲ್ಲಿ ತುಂಬ ಕಡೆ ಭಗವದ್ಗೀತೆ ಪಾರಾಯಣವನ್ನು ನೋಡ್ತಾ ಇದ್ದು ತುಂಬ ಚೆನ್ನಾಗಿ ಇವತ್ತು ಸಮಾಜದಲ್ಲಿ ಭಗವದ್ಗೀತೆ ಓದ್ತಾ ಇದ್ದಾರೆ. ನಮಗೆ ಅನ್ನಿಸ್ಬೋದು, ಇಷ್ಟು 700 ಶ್ಲೋಕಗಳು, ಸಂಸ್ಕೃತ ಬರುವುದಿಲ್ಲ, ಅದನ್ನು ಹೇಗೆ ನಾವು ಕಲಿಯುವುದಂತ. ಆದರೆ ವಿದ್ವಾಂಸರು ಹೇಳ್ತಾರೆ, ಯಾವುದಾದ್ರೂ ಒಂದು ಶ್ಲೋಕ ನಮ್ಮ ದೇವರ ಕೋಣೆಯಲ್ಲಿ ಇರ್ಬೋದು ಭಗವದ್ಗೀತೆ, ಒಮ್ಮೆ ಹೋಗಿ ನೋಡ್ಬೋದು. ಸ್ವಲ್ಪ ಧೂಳೆಲ್ಲ ಹಿಡಿದಿರ್ಬೋದು, ಗೊತ್ತಿಲ್ಲ ನನಗೆ. ಅದನ್ನು ಸ್ವಲ್ಪ ಓಪನ್ ಮಾಡಿ ನೋಡಿದರೆ, ಯಾವುದಾದ್ರೂ ಒಂದು ಪೇಜ್ ಓಪನ್ ಮಾಡಿ ಯಾವುದಾದ್ರೂ ಒಂದು ಶ್ಲೋಕದ ಮೇಲೆ ಕೈ ಇಡಿ,
ಅದನ್ನು ನಾವು ಪ್ರತಿನಿತ್ಯ ಹೇಳಿದರೆ ಸಾಕಂತೆ. ಅದರ ಅರ್ಥವನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಪಾಲನೆ ಮಾಡಿದರೆ ಖಂಡಿತ ಯಶಸ್ಸು ಸಿಗ್ತದೆ ಅಂತ ಹೇಳ್ತಾರೆ. ಅದು ಮಾಡಬೇಕಾದ್ರೆ ಸ್ವಲ್ಪ ಒಂದು 3-4 ಶ್ಲೋಕ, ಅದಕ್ಕಿಂತ ಮುಂಚೆ ಯಾವುದಿದೆ, ಅದರ ನಂತರ ಯಾವುದಿದೆ, ಸ್ವಲ್ಪ ಅರ್ಥ ಮಾಡುವ ದೃಷ್ಟಿಯಿಂದ ಓದಬೇಕಾಗ್ತದೆ. ಆದರೆ ಒಂದು ಶ್ಲೋಕ ಕಂಠಪಾಠ ಮಾಡಿ ಜೀವನದಲ್ಲಿ ನಾವು ಅಳವಡಿಸಿದರೆ ಖಂಡಿತವಾಗಿಯೂ ನಮಗೆ ಎಲ್ಲ ರೀತಿಯ ಯಶಸ್ಸುಗಳು ಸಿಗ್ತದೆ ಅಂತ ಹೇಳ್ತದೆ. ಸಾವಿರಾರು ವರ್ಷದಿಂದ ಅದೇ ಮಾಡ್ತಾ ಬಂದಿದೆ. ಬಂಗಾಳದಲ್ಲಿ ಚೈತನ್ಯ ಪ್ರಭುಪಾದರು, ಇಲ್ಲಿ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಎಲ್ಲರಿಗೂ ಕೂಡ ಯಾರು ಅಂತ ಹೇಳಿದರೆ ಮಾರ್ಗದರ್ಶನ ಭಗವದ್ಗೀತೆಯೇ ಕೊಟ್ಟಿರುವಂಥದ್ದು. ಸಾವಿರಾರು ವರ್ಷದಿಂದ ಸಮಾಜಕ್ಕೆ ಕೊಡ್ತಾ ಬಂದಿದೆ ಅದು. ಹಾಗಾಗಿ ನಮ್ಮ ಸಮಾಜದಲ್ಲಿ ಮೌಲ್ಯಗಳು ಉಳಿಬೇಕಾದರೆ ಇದನ್ನು ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾಗಿದೆ. ಮೌಲ್ಯಗಳ ಆಧಾರದಲ್ಲೇ ಸಮಾಜ ಬೆಳಿಬೇಕಾಗಿದೆ. ಇವತ್ತು ಸಂಘವು ಇದೇ ಮೌಲ್ಯಗಳ ಆಧಾರದಲ್ಲಿ ಕಳೆದ 100 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಇವತ್ತು ಶತಾಬ್ದಿಯ ಸಂದರ್ಭದಲ್ಲಿ ಇದು ನಾವಿವತ್ತು ಸೇರಿರುವಂಥದ್ದು ಸಂಘದ 100ನೇ ವರ್ಷದ ಸೆಲೆಬ್ರೇಷನ್ ಅಲ್ಲ. ಇದು ಸಂಘದ ಒಂದು ದೊಡ್ಡ ಕೆಲಸಕ್ಕೆ ಪ್ರಾರಂಭ ಆಗಬೇಕು ಅಂತ ಸೇರಿರುವಂಥದ್ದು ನಾವು. ಇದು ಆಚರಣೆ ಅಲ್ಲ, ಇದು ಕರ್ತವ್ಯ ಬೋಧ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಕೆಲಸ ಮಾಡುವವರು ಯಾರು ಅಂತ ಹೇಳಿದರೆ ನಾವೆಲ್ಲ ಇವತ್ತು ಸೇರಿದವರು. ಅದಕ್ಕೆ ಒಂದು ಶತಾಬ್ದಿಯ ಸಂದರ್ಭದಲ್ಲಿ ಪಂಚಪರಿವರ್ತನೆ ಅಂತ ವಿಷಯವನ್ನು ಇಟ್ಟಿದ್ದೇವೆ. ಅಂದರೆ ಇವತ್ತು ಕೊರತೆಗಳು, ಸವಾಲುಗಳು ನೂರಾರಿದೆ ಹಿಂದೂ ಸಮಾಜಕ್ಕೆ. ಆದರೆ ತಕ್ಷಣಕ್ಕೆ ಒಂದು 5 ವಿಷಯಗಳನ್ನು ಇಟ್ಕೊಂಡು ನಾವು ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಕರೆ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಸಾಮರಸ್ಯ ಅಂತ. ಜಾತಿಯ ಕಾರಣಕ್ಕೆ ನಮ್ಮಲ್ಲಿ ವೈಷಮ್ಯ ಇರಬಾರ್ದು. ಯಾವುದೇ ಜಾತಿಯವರನ್ನು ಕೆಳಗೆ ಮಾಡುವಂಥದ್ದು ಇದು ಆಗಬಾರ್ದು. ಜಾತಿಯ ಕಾರಣಕ್ಕೆ ಯಾರನ್ನು ನಮ್ಮ ಮನೆಗೆ ನಾವು ಕರೆಯುವುದಿಲ್ಲ, ಜಾತಿಯ ಕಾರಣಕ್ಕೆ ಯಾವುದೊಬ್ಬನ ಮನೆಗೆ ಹೋಗುವುದಿಲ್ಲ, ಯಾರೋ ಕೊಟ್ಟ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ. ಈ ಮನೋಭಾವದಿಂದ ಹೊರಗೆ ಬರಬೇಕು. ನಾವೆಲ್ಲರೂ ಒಂದು. ಈ ಸಾಮರಸ್ಯದ ಭಾವ ನಾವು ಜಾಸ್ತಿ ಮಾಡ್ಬೋದಾ ನಮ್ಮ ಊರಿನಲ್ಲಿ? ಎರಡನೇದು ಕುಟುಂಬ ಪ್ರಬೋಧನ ಅಂತ ಹೇಳ್ತೇವೆ ನಾವು. ಕುಟುಂಬದಲ್ಲಿ ಮೌಲ್ಯಗಳು ಜಾಸ್ತಿ ಆಗಬೇಕು. ಸಾಮಾನ್ಯವಾಗಿ ಸಣ್ಣ ಸಣ್ಣ ಮೌಲ್ಯಗಳು ಒಟ್ಟಿಗೆ ಸೇರಿ ದಿನಕ್ಕೆ ಒಮ್ಮೆ ಆದರೂ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಮ್ಮೆ ಆದರೂ ಎಲ್ಲರೂ ಒಟ್ಟು ಸೇರಿ ಊಟ ಮಾಡ್ತೇವೆ. ವಾರದಲ್ಲಿ ಒಮ್ಮೆ ಒಂದು 15 ನಿಮಿಷ ಆದರೂ ಭಜನೆ ಮಾಡ್ತೇವೆ ಒಟ್ಟು ಸೇರಿ. ವಾರದಲ್ಲಿ ಒಮ್ಮೆ ಭಜನೆ ಬರುವುದಿಲ್ಲಪ್ಪ, ಯೂಟ್ಯೂಬಲ್ಲಿ ಜೋರಾಗಿ ಇಟ್ಟು ಒಟ್ಟಿಗೆ ಸೇರಿ ದೇವರ ಮುಂದೆ ಕೂತ್ಕೊಳ್ತೇವೆ ಒಂದು 15 ನಿಮಿಷ. ವರ್ಷದಲ್ಲಿ ಒಮ್ಮೆ, ಸ್ವಲ್ಪ ಗಂಡಸರಿಗೆ ಇದು ಹೇಳಿದರೆ ಕಷ್ಟ ಆಗ್ಬೋದು, ಆದರೆ ವರ್ಷದಲ್ಲಿ ಒಮ್ಮೆ ಫ್ಯಾಮಿಲಿಯವರು ಎಲ್ಲರೂ ಒಟ್ಟು ಸೇರಿ ಟ್ರಿಪ್ಪಿಗೆ ಹೋಗ್ಬೋದಾ? ಒಂದು ದಿವಸಕ್ಕಾದರೂ ವರ್ಷದಲ್ಲಿ ಒಮ್ಮೆ ನಮ್ಮ ಮನೆಯಲ್ಲಿ ನಮ್ಮ ಭಾಷೆ, ನಮ್ಮ ಮಾತೃಭಾಷೆಯನ್ನೇ ಬಳಸ್ತೇವೆ. ನಮ್ಮ ಕಾರ್ಯಕ್ರಮಗಳು ನಮ್ಮ ರೀತಿಯಲ್ಲೇ ಮಾಡ್ತೇವೆ. ಹಿಂದೂ ನಮ್ಮ ಮನೆ ಕೇವಲ ಕಟ್ಟಡ ಅಲ್ಲ, ಅದೊಂದು ಹಿಂದೂ ಮನೆಯಾಗಿರ್ತದೆ ಅನ್ನೋದನ್ನು ಮಾಡ್ಬೋದಾ? ಸರಿಯಾದ ವಯಸ್ಸಿಗೆ ಗಂಡಸರಿರ್ಬೋದು, ಹೆಂಗಸರಿರ್ಬೋದು. ಸರಿಯಾದ ವಯಸ್ಸಿಗೆ ಮದುವೆ ಆಗ್ತದಾ? ಯಾವ ವಯಸ್ಸಿನಲ್ಲಿ ಮಕ್ಕಳಾಗಬೇಕು ಅದೇ ವಯಸ್ಸಿನ ಮಕ್ಕಳಾಗ್ತದಾ? ಮಗು ಆಗಬೇಕು ಅಂತ ಹೇಳಿದಿಲ್ಲ ನಾನು, ಮಕ್ಕಳಾಗಬೇಕು ಅಂತ ಹೇಳಿದ್ದೇನೆ. ಅರ್ಥ ಆಗಿರಬೇಕು ನಮಗೆ. ಇದು ಕುಟುಂಬದಲ್ಲಿ ಇರಬೇಕಾಗಿರುವ ಮೌಲ್ಯಗಳು. ಮೂರನೇದು ಪರಿಸರ ಸಂರಕ್ಷಣೆ ಅಂತ ಹೇಳ್ತೇವೆ ನಾವು. ಪರಿಸರದ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಬೆಳಿಗ್ಗೆ ಚಳಿ ಇರ್ತದೆ, ಮಧ್ಯಾಹ್ನ ಸೆಕೆ ಇರ್ತದೆ, ಸಂಜೆ ಯಾವಾಗ ಬೇಕಾದರೂ ಮಳೆ ಬರ್ಬೋದು. ಇತ್ತೀಚೆಗೆ ಸ್ವಲ್ಪ ಓಪನ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ. ಈಗ ರಿಸ್ಕ್ ಉಂಟು. ಈಗ ಯಾವ ವರ್ಷದಲ್ಲಿ 12 ತಿಂಗಳು ಕೂಡ ಮಳೆ ಬರ್ಬೋದು. ಬೆಳಿಗ್ಗೆ ಎದ್ದ ಕೂಡಲೇ ಮೈಂದ್ ತೋಜೊಂದುಂಡು ಅಂತ ಹೇಳ್ತಿದ್ದಾರೆ ತುಂಬ ಜನ. ಈಗ ಇತ್ತೀಚೆಗೆ ಮೈಂದ್ ಜಾಸ್ತಿ ಆದ, ಮೈಂದ್ ಅಲ್ಲ ಅದು, ಮಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಪೊಲ್ಯೂಷನ್ ಇಂಡೆಕ್ಸಲ್ಲಿ 170 ಅಂಕ, ಮೊದಲು 100 ಕೆಳಗಿತ್ತು. ಹೀಗೇ ಮುಂದೆ ಹೋದರೆ ದೇಶದಲ್ಲಿ ಅತ್ಯಂತ ಹೆಚ್ಚು ಮಲಿನ ಇರುವ ನಗರಗಳಲ್ಲಿ ನಮ್ಮ ಹೆಸರು ಬರುವ ಸಾಧ್ಯತೆ, ಇದಕ್ಕೆ ಒಂದು ಚಾಲನೆ ಸಿಕ್ಕಿದೆ ಇತ್ತೀಚೆಗೆ. ಪೊಲ್ಯೂಷನ್ ಜಾಸ್ತಿ ಆಗಿದೆ. ತುಂಬ ಸೀರಿಯಸ್ ಆಗಿ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಸಂಘ ಹೇಳಿದೆ, ಪೇಡ್ ಲಗಾವ್, ಪಾನಿ ಬಚಾವ್, ಪ್ಲಾಸ್ಟಿಕ್ ಹಟಾವ್. ಮರ ಗಿಡಗಳನ್ನು ಬೆಳೆಸಬೇಕು, ನೀರನ್ನು ಉಳಿಸಬೇಕು, ಪ್ಲಾಸ್ಟಿಕ್ಕನ್ನು ಅತ್ಯಂತ ಕಡಿಮೆ ಯೂಸ್ ಮಾಡಬೇಕು ಅಂತ ಇದೇ ಇರುವಂಥದ್ದು, ಬೇರೆ ಏನೂ ಇಲ್ಲ. 4ನೇದು ನಾವು ಹೇಳಿದ್ದೇವೆ ನಾಗರಿಕ ಶಿಷ್ಟಾಚಾರ ಅಂತ. ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡಬೇಕು. ಭ್ರಷ್ಟಾಚಾರ ಜಾಸ್ತಿ ಆಗುವುದು ನಮ್ಮಿಂದ. ಅದು ಹೆಲ್ಮೆಟ್ ಹಾಕದೆ ಹೋದಾಗ, ಫೈನ್ ಹಾಕಿದಾಗ 1,000 ಫೈನ್ನ ಬದಲು ಮೆಲ್ಲ 200 ರೂಪಾಯಿ ನಾವೇ ಕಿಸೆಗೆ ಹಾಕಿ ಬರುವುದು. ಮನೆಗೆ ಬಂದು ಮತ್ತೆ ಬೈಯುವುದು ಅವನಿಗೆ, ಮೆಕ್ಲೆ ಕಾಸು ಮನ್ಪುನೇ ಬೇಲೆ ಅಂತ. ತಪ್ಪು ಮಾಡಿದ್ದು ನಾವದು.
ಹಿರಿಯರೊಟ್ಟಿಗೆ ಹೇಗೆ ನಡ್ಕೊಳ್ಬೇಕು, ಕಿರಿಯರೊಟ್ಟಿಗೆ ಹೇಗೆ ನಡ್ಕೊಳ್ಬೇಕು. ಹಿಂದೆ ಬಸ್ಸಿನಲ್ಲಿ ಹೋಗಬೇಕಾದ್ರೆ ರಶ್ ಇದ್ದರೆ ಯಾರಾದರೂ ಹಿರಿಯರು ಬಂದರೆ ಸಣ್ಣವರು ಅಥವಾ ಯುವಕರು ಯುವತಿಯರು ಎದ್ದು ಸೀಟ್ ಕೊಡಬೇಕಂತ ಇತ್ತು. ಇವತ್ತು ತುಂಬ ಸುಲಭ, ಯಾರಾದರೂ ಬಂದರೆ ಮೆಲ್ಲ ಕಿಸೆಯಿಂದ ಮೊಬೈಲ್ ತೆಗಿತಾರೆ, ಅದನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ, ಅದು ಮೆಲ್ಲ ಇಯರ್ಫೋನ್ ಇಟ್ಟು ಆ ಕಡೆ ನೋಡ್ತಾರೆ. ಇದು ನಡೀತಾ ಇರುವಂಥದ್ದು. ಮುಂಚೆ ಹೇಳಬೇಕಾಗಿರಲ್ಲ ಈ ವಿಷಯಗಳು, ಇವತ್ತು ಹೇಳಬೇಕಾಗಿದೆ. ನಮ್ಮ ಕರ್ತವ್ಯ ಏನು, ಸಮಾಜದಲ್ಲಿ ನಮ್ಮ ಪಾತ್ರ ಏನು, ಇದನ್ನು ಯೋಚನೆ ಮಾಡಬೇಕಾಗಿದೆ. 5ನೇದು ಸ್ವದೇಶಿ ಜೀವನ ಶೈಲಿ ಅಂತ ಹೇಳಿ, ಒಂದು ಪೇಸ್ಟಿಂದ ಹಿಡಿದು ವಾಹನದವರೆಗೂ ಕೂಡ ನಮ್ಮ ದೇಶದಲ್ಲಿ ಉತ್ಪನ್ನ ಆಗುವ ವಸ್ತುಗಳನ್ನು ಖರೀದಿ ಮಾಡಬಹುದಾ, ನಮ್ಮತನ ಏನಿದೆ ಅದನ್ನು ಜಾಸ್ತಿ ಮಾಡಬೇಕು ನಾವು. ರಾಣಿ ಅಬ್ಬಕ್ಕ ಇದ್ದಾಳೆ. ರಾಣಿ ಅಬ್ಬಕ್ಕ ಏನಾದರೂ 500 ವರ್ಷಗಳ ಹಿಂದೆ ಅಮೆರಿಕಾದಲ್ಲೋ ಇಂಗ್ಲೆಂಡ್ನಲ್ಲಿ ಹುಡ್ತಾ ಇರ್ತಿದ್ರೆ ಜಗತ್ತಿಗೆ ಹೇಳ್ತಾ ಇದ್ರು ಸಾರಿ ಅವರು, ನಮ್ಮಲ್ಲಿ ರಾಣಿ ಅಬ್ಬಕ್ಕ ಅಂತ ಇದ್ಲು ಅಂತ. ನಮಗಿಲ್ಲಿ ಮಂಗಳೂರಿನವರಿಗೆ ಗೊತ್ತಿಲ್ಲ ರಾಣಿ ಅಬ್ಬಕ್ಕನ ಕತೆ. 500 ವರ್ಷದ ಹಿಂದೆ ಯಾವಾಗ ಅದು ಯುದ್ಧ ಮಾಡಿದವಳು ಅಂತ ಹೇಳಿ ಪೋರ್ಚುಗೀಸರನ್ನು ಓಡಿಸಿದ್ದು ಅಂತ ಹೇಳಿದರೆ ಜಗತ್ತಿನಲ್ಲಿ ಎಲ್ಲ ಕಡೆ ಹೆಣ್ಣು ಮಕ್ಕಳಿಗೆ ಅನೇಕ ಕಡೆ ಮನೆಯಿಂದ ಹೊರಗೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ. ಕೆಲಸ ಬಿಡಿ, ಗೋಸ ಹಾಕಿ ಅನೇಕ ಕಡೆ ಮನೆಯೊಳಗೆ ಇಡ್ತಾ ಇದ್ರು. ಆ ರೀತಿ ಒಂದು ಇಡೀ ಜಗತ್ತಿನಲ್ಲಿ ಇರಬೇಕಾದ್ರೆ ಇವಳು ಇದೇ ಉಳ್ಳಾಲದಲ್ಲಿ ಬಂದು ಪೋರ್ಚುಗೀಸರ ಒಂದು ಯುದ್ಧ ಮಾಡುವುದು ಮಾತ್ರ ಅಲ್ಲ, ತೂಟ ಎಲ್ಲ ಇಟ್ಕೊಂಡು ಅವರನ್ನು ಓಡಿಸ್ತಾಳೆ ಇವಳು. ಎಂಥ ಮಹಾರಾಣಿ ಅವಳು, ನಮಗೇನೆ ಗೊತ್ತಿಲ್ಲ. ಇವತ್ತು 500ನೇ ವರ್ಷದ ಸಂದರ್ಭದಲ್ಲಿದ್ದೇವೆ ಇವತ್ತು ರಾಣಿ ಅಬ್ಬಕ್ಕಂದು. ಇದನ್ನು ನಾವು ಸ್ವಲ್ಪ ಅಂದರೆ ನಮ್ಮತನ ಏನಿದೆ ಅದನ್ನು ಹೇಳುವಾಗಿರಬೇಕು. ನಮ್ಮತನವನ್ನು ಆಚರಣೆ ಮಾಡಬೇಕಾಗಿರೋದು. ನಮ್ಮ ಭಾಷೆ, ನಮ್ಮ ಭೂಷ. ನಾವು ಆಫೀಸ್ಗೆ ಹೋಗಬೇಕಾದ್ರೆ ಶರ್ಟ್ ಪ್ಯಾಂಟ್ ಹಾಕಿ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೇಗೆ ಹೋಗಬೇಕು? ಅನೇಕರು ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ಹೆಣ್ಣು ಮಕ್ಕಳು ಡ್ರೆಸ್ ಹಾಕಬೇಕು, ಸರಿಯಾಗಿ ಹಾಕಬೇಕು. ಗಂಡಸರಿಗೂ ಇದು ಅಪ್ಲೈ ಆಗ್ತದೆ. ಅನೇಕ ಕಡೆ ಶರ್ಟ್ ತೆಗೆದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇರ್ತದೆ. ಆ ಶರ್ಟ್ ತೆಗೆದು ಹೋಗ್ಲಿಕ್ಕಿರುವಾಗ ಅನೇಕರ ಪ್ಯಾಂಟು ಎಲ್ಲಿ ಇರ್ತದೆ ಅಂದರೆ ನಮಗೆ ನೋಡಲಿಕ್ಕೆ ಆಗೋದಿಲ್ಲ, ಅಸಹ್ಯ ಆಗ್ತದೆ. ಆ ರೀತಿಯಾಗಿ ಹೋಗ್ತೇವೆ ನಾವು, ಒಂದು ಶಾಲ್ ಹಾಕಿಕೊಂಡು ಪಂಚೆ ಹಾಕಿಕೊಂಡು. ನಮಗೇನು ನಮ್ಮ ದೇವಸ್ಥಾನಕ್ಕೆ ಹೋಗುವಾಗ ಹೋಗಬಾರ್ದು? ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮ ನಮ್ಮ ರೀತಿಯಲ್ಲಿ ಮಾಡಬೇಕು. ಈ ಸ್ವಭಾವನೆ ಏನಿದೆ ಇದು ಸಮಾಜದಲ್ಲಿ ನಮ್ಮದು ಜಾಸ್ತಿ ಆಗಬೇಕು. ಹಾಗಾಗಿ ಪಂಚಪರಿವರ್ತನೆಯ ಮೂಲಕ ಒಂದು ಬಹಳ ದೊಡ್ಡದಾದ ಒಂದು ಪರಿವರ್ತನೆ ಸಮಾಜದಲ್ಲಿ ತರಬೇಕಂತಿರುವಂಥದ್ದು. ಶತಾಬ್ದಿಯ ಸಂದರ್ಭದಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಊರಿನಲ್ಲಿ ಮಾಡ್ಬೋದಾ? ನಮ್ಮ ಊರು ವ್ಯಸನ ಮುಕ್ತ ಊರಾಗಿ ಮಾಡ್ಬೋದಾ? ಕೆಲವು ವಿಷಯಗಳನ್ನು ತೆಗೆದಾಗಬೇಕು. ವ್ಯಸನ ಇರುವುದಿಲ್ಲ ನಮ್ಮ ಊರಿನಲ್ಲಿ, ವ್ಯಸನ ಮುಕ್ತ ಊರು ನಮ್ಮದು ಹೇಳ್ಬೋದಾ ನಾವು? ಮತಾಂತರ ಮುಕ್ತವಾದ ನಮ್ಮದು ಊರು ಹೇಳ್ಬೋದಾ? ಲವ್ ಜಿಹಾದ್ ಮುಕ್ತ ಊರು ನಮ್ಮದು, ಪ್ಲಾಸ್ಟಿಕ್ ಮುಕ್ತ ಊರು ನಮ್ಮದು. ಕೆಲವು ವಿಷಯಗಳನ್ನು ಯುಕ್ತವಾಗಿ ಮಾಡ್ಬೋದಾ? ಸಂಸ್ಕಾರ ಯುಕ್ತ ಊರು ನಮ್ಮದು, ಹಿಂದುತ್ವ ಯುಕ್ತ ಊರು ನಮ್ಮದು, ಧಾರ್ಮಿಕ ಭಾವ ಯುಕ್ತ ಊರು ನಮ್ಮದು, ಪರಿಸರ ಯುಕ್ತ ಊರು ನಮ್ಮದು. ಕೆಲವು ವಿಷಯಗಳನ್ನು ತೆಗೆದಾಗಬೇಕು, ಕೆಲವು ವಿಷಯಗಳು ತರಬೇಕು. ಅದು ಮಾಡುವವರು ಯಾರು ಅಂತ ಕೇಳಿ ಇವತ್ತು ನಾವು ಯಾರು ಸೇರಿದ್ದೇವೆ ನಾವೇ ಮಾಡಬೇಕಾಗಿರು. ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಜನಸಂಖ್ಯೆ ಇಲ್ಲ ಅಂತ ನಾವು ಹೇಳುವಾಗಿಲ್ಲ. ಜನಸಂಖ್ಯೆ ಕಡಿಮೆ ಮಾಡಲಿಕ್ಕೆ ಯಾರು ಹೇಳಿ? ಇನ್ನೊಬ್ಬರದ್ದು ಜಾಸ್ತಿ ಆದದಲ್ಲ, ನಮ್ಮದು ಕಡಿಮೆ ಆಗಿರುವಂಥದ್ದು. ಹಿಂದೂ ಸಮಾಜ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಜಾಗವನ್ನು ನಾವು ಕೊಟ್ಟಿದ್ದೇವೆ, ಕೊಡಲಿಕ್ಕೆ ಯಾರು ಹೇಳಿದ್ದು? ಯಾರಾದರೂ ಒತ್ತಾಯ ಮಾಡಿದ್ದಾರೆ ನಮಗೆ ಜಾಗ ಮಾರಲಿಕ್ಕೆ? ಹಿಂದೂಗಳದ್ದು ಜಾಗವೇ ಇಲ್ಲ ಅಂತ ಹೇಳಿದರೆ ಆಗ್ತದಾ? ಹಿಂದೂ ಸಮಾಜ ಯೋಚನೆ ಮಾಡಬೇಕು ಅದನ್ನು. ಹಾಗಾಗಿ ಬೇರೆ ಮತದವರಿಗೆ ಇನ್ನೊಬ್ಬರಿಗೆ ದೂರ ಹಾಕಿ ಪ್ರಯೋಜನ ಇಲ್ಲ. ನಾವು ನಮ್ಮತನವನ್ನು ಹೇಗೆ ಗಟ್ಟಿ ಮಾಡ್ತೇವೆ ಇದಕ್ಕೆ ಇರುವಂಥದ್ದು. ಹಾಗಾಗಿ ಕೃಷ್ಣ ಹೇಳಿದ್ದಾನೆ, ನಮ್ಮ ಕೆಲಸವನ್ನು ನಾವೇ ಮಾಡಬೇಕು ಅಂತ. ಚಕ್ರಪಾಣಿ ದೇವಸ್ಥಾನದಲ್ಲಿ ಚಕ್ರ ಅಂದರೆ ಚಕ್ರ ಹಿಡಿದಿದ್ದಾನೆ ಅವನು. ಚಕ್ರ ಹಿಡಿದಾಗ ಕ್ಷೇತ್ರದಲ್ಲಿ ಇದ್ದೇವೆ ನಾವು. ಅಂದ್ರೇನು? ನಮ್ಮ ಅಸ್ತ್ರವನ್ನು ನಾವೇ ಇಟ್ಕೊಂಡು ಕೆಲಸ ಮಾಡಿದರೆ ಮಾತ್ರ ಕೆಲಸ ಆಗ್ತದೆ. ಕೊನೆಗೆ ಒಂದು ಕತೆ ಹೇಳಿ ಮುಗಿಸ್ತೇನೆ ನಾನು. ಒಂದು ಊರಿನಲ್ಲಿ ಸ್ವಲ್ಪ ಡಕಾಯಿತರು ತುಂಬ ಬರ್ತಾಯಿದ್ರು, ತುಂಬ ಉಪದ್ರ ಕೊಡ್ತಾಯಿದ್ರು. ಹಾಗಾಗಿ ಊರಿನವರು ಇದೇ ರೀತಿ ಸೇರಿಕೊಂಡು ಒಂದು ಸ್ವಾಮೀಜಿಯನ್ನು ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿ ಹೇಳಿದರು, ತುಂಬ ಸಮಸ್ಯೆ ಆಗ್ತಿದೆ, ನಮಗೆ ನೀವೇ ಒಂದು ಪರಿಹಾರ ಕೊಡಬೇಕು ಅಂತ. ಆಗ ಸ್ವಾಮೀಜಿ ಹೇಳ್ತಾರೆ, ನಿಖಲೊಂಜಿ 10 ರೂಪಾಯಿ ಕೊರಡು ಮಾತಕೊಲು ಇಲ್ಲ, ಮಾತೆ ಇಲ್ಲದ್ದು 10 ರೂಪಾಯಿ ಕೊರಲೆ ನಿಖೊಂಜಿ ಮಲ್ಲ ಒಂಜಿ ಪೂಜೆ ಮನ್ಪು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಎಲ್ಲರೂ 10 ರೂಪಾಯಿ ತಂದು ಅವರಿಗೆ ಕೊಡ್ತಾರೆ. 3 ತಿಂಗಳಾಗ್ತದೆ. ಈ ಡಕಾಯಿತರು ಬರ್ತಾರೆ, ಕೆಲವೊಮ್ಮೆ ಕೊಲ್ತಾರೆ, ಲೂಟಿ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಅವರು ಸಮಸ್ಯೆ ಪರಿಹಾರ ಆಗೋದಿಲ್ಲ. 3 ತಿಂಗಳ ನಂತರ ಇನ್ನೊಮ್ಮೆ ಸ್ವಾಮೀಜಿ ಬಂದಾಗ ಇವರು ಇಲ್ಲ ಏನೂ ಆಗಲಿಲ್ಲ ಇಲ್ಲಿ ಅಂತ. ಆಗ ಸ್ವಾಮೀಜಿ ಹೇಳ್ತಾರೆ, ಅವರ ಶಕ್ತಿ ತುಂಬ ಇದೆ, ನಿಖಲೊಂಜಿ 25 ರೂಪಾಯಿ ಕೊರಡು ಅಂತ ಹೇಳ್ತಾರೆ. ಆ ನಂತರ ಇವರು ಒಟ್ಟು ಸೇರಿ ಎಲ್ಲ 25 ರೂಪಾಯಿ ಎಲ್ಲ ಒಟ್ಟು ಮಾಡಿ ಎಲ್ಲ ಮನೆಯಿಂದ ತಂದು ಅವರಿಗೆ ಕೊಡ್ತಾರೆ. ಅವರು ಹೋಗ್ತಾರೆ. ಇನ್ನು 6 ತಿಂಗಳಾಗ್ತದೆ, ಸುದ್ದಿ ಇರುವುದಿಲ್ಲ ಸ್ವಾಮೀಜಿದು.
ಸಮಸ್ಯೆ ಹಾಗೇನೆ ಇರ್ತದೆ. ನಂತರ ಬರ್ತಾರೆ, 6 ತಿಂಗಳ ನಂತರ ಬಂದಾಗ ಹೇಳ್ತಾರೆ ನಮ್ಮದು ಹೀಗೇನೇ ಇದೆ, ಅಲ್ಲಿ ಏನೂ ಆಗಲಿಲ್ಲ ಅಂತ ಸ್ವಲ್ಪ ಕೋಪದಲ್ಲಿ ಇರ್ತಾರೆ. ಆಗ ಇವರು ಹೇಳ್ತಾರೆ, ಓ ಇದನ್ನು ದೊಡ್ಡ ಯಾಗ ಮಾಡಬೇಕು, ಪ್ರತಿಯೊಂದು ಇಲ್ಲದೊಂದು 5,000 ರೂಪಾಯಿ ಕನ್ನೋಡು ಅಂತ ಹೇಳ್ತಾರೆ. ಆಗ ಇವರಿಗೆಲ್ಲ ಕೋಪ ಬರ್ತದೆ. ಎಲ್ಲರೂ ಒಟ್ಟು ಸೇರಿ ಕೈಗೆ ಸಿಕ್ಕಿದ ಕೊಟ್ಟು ಪಿಕ್ಕಾಸ್ ಮೈಪು ಸೂಡಿ ಎಲ್ಲ ಇಟ್ಕೊಂಡು ಬರ್ತಾರೆ. ನೇಡ್ದ ಲೂಟಿಗೋರರು ಯಾವ ಅಂತ ಹೇಳಿ ಸ್ವಾಮೀಜಿಗೆ ಹೊಡಿಲಿಕ್ಕೆ ಬರ್ತಾರೆ ಒಟ್ಟು ಸೇರಿ. ಆಗ ಸ್ವಾಮೀಜಿ ಹೇಳ್ತಾರೆ, ಆ ಲೂಟಿ ಮನ್ಪೆರೆ ಜನಕುಲ್ ಬಂದಾಗ ಇಂಚನೆ ಒಟ್ಟಾದ ಪೋರೆ ನಿಕ್ಲೆ ಸನ್ನೆ ಅಂತ ಕೇಳ್ತಾರೆ ಅವರು. ಅಂದರೆ ಮತ್ತೆ ಅವರೆಲ್ಲ ಹಣವನ್ನು ವಾಪಸ್ ಕೊಡ್ತಾರೆ. ಯಾವುದೇ ಸಮಸ್ಯೆ ನಮ್ಮ ಊರಿನಲ್ಲಿ ಬರಬೇಕಾದ್ರೆ ಹೊರಗಿನವರು ಬಂದು ಯಾವುದೋ ಬೇರೆ ಭಾವನೆಯಿಂದ ಅದು ಸರಿಯಾಗುವುದಿಲ್ಲ. ನಾವೆಲ್ಲರೂ ಒಟ್ಟು ಸೇರಿದಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗ್ತದೆ. ಹಾಗಾಗಿ ನಾನು ಆಗ ಹೇಳಿದೆ, ಇದು ಆಚರಣೆ ಸೆಲೆಬ್ರೇಷನ್ 100ನೇ ವರ್ಷ ಕಾರ್ಯಕ್ರಮ ಜೋರಾಗಿ ಆಯಿತು, ಮೆರವಣಿಗೆ ಆಯಿತು, ಅದು ಆಯಿತು, ಅದಕ್ಕೆಲ್ಲ ಇರುವಂಥದ್ದು. ಇದು ನಮ್ಮ ಊರಿನಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜದಲ್ಲಿ ದೊಡ್ಡದಾದ ಒಂದು ಪರಿವರ್ತನೆ ಬರುವುದಕ್ಕೋಸ್ಕರ ಇವತ್ತು ಚಾಲನೆ ಇದು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಊರಿನಲ್ಲಿ ಹಿಂದೂ ಭಾವವನ್ನು ಗಟ್ಟಿ ಮಾಡ್ತಾ ನಮ್ಮ ಊರಿನಲ್ಲಿ ದೊಡ್ಡದಾದ ಒಂದು ಪರಿವರ್ತನೆ ತರುವ ಹತ್ರ ಕೆಲಸ ಮಾಡುವಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಮ್ಮೆ ಗಟ್ಟಿಯಾಗಿ ಹೇಳುವ, ಭಾರತ್ ಮಾತಾ ಕೀ. ವೇದಿಕೆಯಲ್ಲಿರುವಂಥ ಗಣ್ಯರೇ, ಇಲ್ಲಿ ನೆರೆದಂಥ ಭಗವದ್ಭಕ್ತರೇ, ಮೇಲಿನ ಮಗುರು ನಮ್ಮ ಈ ಘಟಕದಲ್ಲಿ ನಡೆಯುವಂಥ ಈ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಮೇಲಿನ ಮಗುರ ಯಾರಾದರೂ ಒಬ್ಬರು ಮಾತಾಡಬೇಕಿತ್ತು. ನಮ್ಮ ಮೇಲಿನ ಮಗುರಿನಲ್ಲಿ ಏನೆಲ್ಲ ಸಮಸ್ಯೆ ಇದೆ, ಇದನ್ನೆಲ್ಲ ನಾವು ಹೇಗೆ ಒಗ್ಗೂಡಿಸಬೇಕು, ಇದನ್ನು ನಾವು ಅಲ್ಲಿರೋರು ನಾವೇನಾದರೂ ಮಾತಾಡಬೇಕಿತ್ತು. ಈಗ ಅವರು ತುಂಬ ಮಾತಾಡಿದ್ದಾರೆ, ಒಳ್ಳೆ ವಿಷಯಗಳನ್ನು ಹೇಳಿದ್ದಾರೆ. ಇದರಲ್ಲೂ ಕೆಲವಲ್ಲಿ ನಮ್ಮಲ್ಲಿರುವ ಕೆಲವು ನ್ಯೂನತೆಗಳನ್ನು ನಾವು ಸರಿಪಡಿಸಬೇಕಾಗ್ತದೆ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಮುಂದು, ಇದು ಎಂದು ನಾವು ನಿಂತು ಭಾಷಣ ಮಾಡಲಿಕ್ಕೆ ಮಾತ್ರ ಅಲ್ಲ. ನಾವು ಎಲ್ಲಿವರೆಗೆ ನಮ್ಮ ಹಿಂದೂಸಮ್ ಎಲ್ಲಿವರೆಗೆ ಕೆಳಮಟ್ಟಕ್ಕೆ ಬಂದಿದೆ ಅಂದರೆ ನಾವು ದೇವರನ್ನು ಸಮೇತ ಪಾಲು ಮಾಡಿಕೊಟ್ಟಿದ್ದೇವೆ. ನಾವು ಬಣ್ಣಗಳು ಅವರು ಹೇಳಿದ ರೀತಿ ಹೌದು, ಹಳದಿ ಬಣ್ಣ, ಕೇಸರಿ ಬಣ್ಣ, ನೀಲಿ ಬಣ್ಣ, ಹಿಂದೂಗಳಲ್ಲಿ 3 ಬಣ್ಣವನ್ನು ವಿಭಜನೆ ಮಾಡಿದ್ದೇವೆ. ನಾವು ಎಲ್ಲಿವರೆಗೆ ಅಂದರೆ ದೇವರನ್ನು ವಿಭಜನೆ ಮಾಡಿದ್ದೇವೆ. ನಾವು ವೆಂಕಟರಮಣ ದೇವಸ್ಥಾನ ಅವು ಕೊಂಕಣಿಯರ್ನ, ಕಾಳಿಕಾಂಬ ಅವು ಆಚರಣೆಗಳನ್ನ, ಸೋಮನಾಥ ಅವು ಪೂಜಾರ್ನಗಳನ್ನ, ನಮ್ಮ ಏಪ ಒಟ್ಟಾರ ನಮ್ಮ ಇನಿ ಮಿತ್ತ ಮುಖೇರಿ ಏರಿಯಡು ಯಾನು ಎನ್ನ ಅಪ್ಪೆ ಬಂಡದು ಯಾನು ಪನ್ಪಿನತ್ತು. ನನ್ನ ತಾಯಿ ಅಲ್ಲಿ ಬಾಲ ಸಂಸ್ಕಾರ ಕೇಂದ್ರ ಮಾಡಿ ಮನೆಯಲ್ಲಿ ಭಜನೆ ಮಾಡ್ತಿದ್ರು, ಹೋಗಿ ಎಲ್ಲ ಒಟ್ಟು ಸೇರಿಸಿ. ಇದು ಯಾವಾಗ ಆಗೋದು? 50,000 ಲಲಿತ ಸಹಸ್ರನಾಮ ಬುಕ್ ನಾವು ಪ್ರಿಂಟ್ ಮಾಡಿದ್ದೇವೆ ನನ್ನ ತಾಯಿ ಹೆಸರಲ್ಲಿ. ಎಲ್ಲ ದೇವಸ್ಥಾನಗಳಿಗೆ ಕೊಟ್ಟಿದ್ದೆ. ಒಂದು ದಿನ ಇತ್ತು, ನಮ್ಮ ಮೇಲಿನ ಮೊಗರು ಯಾವ ರೀತಿ ಇತ್ತು ಅಂದರೆ, ಹಿಂದೂ ಎಂಬ ಆ ಶಕ್ತಿ ಉಂಟಲ್ಲ, ನನ್ನ ಅಮ್ಮ ಆಗಲಿ ಅವರೊಂದು 10 ಜನ ಸೇರಿ ಅಲ್ಲಿ ಮಾಡಿದರು. ಇದು ಯಾರಿಗೂ ನೆನಪುಂಟ ಇಲ್ಲೋ ಗೊತ್ತಿಲ್ಲ ನನಗೆ. ಮನೆಗೆ ಹೋಗಿ ಅವರು ಭಜನೆ ಕಾರ್ಯಕ್ರಮ ಮಾಡ್ತಿದ್ದರು. ಮನೆ ಹೆಂಗಸರನ್ನು ಕರ್ಕೊಂಡು ಬಂದು, ಮಕ್ಕಳನ್ನು ಕರ್ಕೊಂಡು ಬಂದು ಬಾಲ ಸಂಸ್ಕಾರ ಕೇಂದ್ರ ಮಾಡ್ತಿದ್ದರು. ಮಂಜುಗೆಲ್ಲ ಗೊತ್ತುಂಟಲ್ಲ, ಮೊದಲೆಲ್ಲ ಇದ್ದವರಲ್ಲ ಅವರೆಲ್ಲ. ಯಾರಿಗೆ ಎಷ್ಟು ನೆನಪಿದೆ? ಕೃತಜ್ಞತಾ ಭಾವ ಬೇಕು ನಮಗೆ. ನಮ್ಮ ಮುಂದಿನವರು ಏನು ಮಾಡಿದ್ದಾರೆ ಅದು ನೆನಪಿರಬೇಕು ನಮಗೆ. ಈ ರೀತಿ ಮಾಡಿದರೆ ಆಗೋದಿಲ್ಲ. ಈಗ ನೋಡಿ, ಸಣ್ಣದೊಂದು ಉದಾಹರಣೆ ಕೊಡ್ತೀನಿ ನಾನು. ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗ್ತದೆ, T20 ಸ್ಟಾರ್ಟ್ ಆಗುವಾಗ ಇಡೀ ಬಾರ್ಗಳಲ್ಲಿ ಎಲ್ಲ ಬಿಸ್ನೆಸ್ ಬಂದು ಎಲ್ಲ ಮನೆಯಲ್ಲಿರ್ತಾರೆ. ಅವಾಗ ಏನು ಮಾಡ್ತಾರೆ, ಬಾರ್ನೊಳಗೆ ದೊಡ್ಡ ಸ್ಕ್ರೀನ್ ಹಾಕ್ತಾರೆ, ನೀವು ಇಲ್ಲೇ ಬಂದು ನೋಡ್ಬೋದು, ಅಂದರೆ ಬಿಸ್ನೆಸ್ ಆಗ್ತದೆ ಅಂತ. ಇದೇ ರೀತಿ ಯಾವ ರೀತಿ ನಾನು ಹೇಳ್ತಾ ಇದ್ದೇನೆ ಅಂದರೆ, ಮನೆಗೆ ಹೋಗಿ ಇದು ನನಗೆ ಇಷ್ಟು ಬೇಜಾರಾಗ್ತಾ ಉಂಟು. ಮೇಲಿನ ಮಗರಲ್ಲಿ ಇಷ್ಟೇ ಜನ ಇರೋದಾ? ನನ್ನ ಅಮ್ಮ ಒಬ್ಬರು ಇರ್ತಿದ್ದೆ, ಇಡೀ ಫುಲ್ ಮಾಡ್ತಿದ್ರು. ಅದು ಬೇಕು ರೀ. ಇದು ಎಂಥ 4 ಜನಕ್ಕೆ ನಾವು ಎಂಥದ್ದು ಇಷ್ಟು ಸಣ್ಣದು ಕಾರ್ಯಕ್ರಮ ಮಾಡೋದಾದರೆ ನಮಗೆ ಒಟ್ಟಿಗೆ ಮಾಡ್ಬೋದಿತ್ತಲ್ಲ 10 ಎಷ್ಟು ಬೇಜಾರಾಗ್ತದೆ. ನನ್ನ ಮನೆ ಅದು, ಮೇಲಿನ ಮೊಗರಂದರೆ ನನ್ನ ಮನೆ. ಬಾಲ ಸಂಸ್ಕಾರ ಕೇಂದ್ರ ಮಾಡಿ ಮಕ್ಕಳಿಗೆ ಹಿಡಿದು ಮನೆಯಿಂದ ಕರ್ಕೊಂಡು ಬಂದು ಅವರಿಗೆ ಈ ಹಿಂದುತ್ವ ಅಂದರೆ ಏನು ಅಂತ ಕಳಿಸಿಕೊಡಿ. ವಾರದಲ್ಲಿ 1 ದಿವಸ ಅಲ್ಲದಿದ್ದರೂ ತಿಂಗಳಿಗೆ 1 ದಿವಸ ಒಂದೊಂದು ಮನೆ ಚೂಸ್ ಮಾಡಿ ಮನೆಯಲ್ಲಿ ಭಜನೆ ಕಲಿಸಿ, ಭಜನೆ ಮಾಡಿ. ಅಲ್ಲಿಂದ ಉದ್ಭವ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ನಾನು ನೋಡಿದ್ದೇನೆ. ಇದೇ ವೇದಿಕೆಯಲ್ಲಿ 35 ವರ್ಷದ ಮೊದಲು ಸರ್ವ ಧರ್ಮ ಸಮ್ಮೇಳನ ಮಾಡಿದ್ದೇವೆ. ಯಾಕೆ? ಆಗ ಹಿಂದೂಗಳಲ್ಲಿ
ಮುಸ್ಲಿಮ್ಗಳಲ್ಲಿ ಕ್ರಿಶ್ಚಿಯನ್ಗಳಲ್ಲಿ ಭಾರತೀಯತೆ ನಮ್ಮ ದೇಶದ ಬಗ್ಗೆ ಒಂದು ಸ್ಫೂರ್ತಿ ಬರಲಿ ಅಂತ. ಈಗ ನಾವು ಹಿಂದೂ ಸಂಗಮ ಮಾಡ್ತಾ ಇದ್ದೇವೆ, ಒಳ್ಳೆಯ ವಿಷಯ, ತುಂಬ ಒಳ್ಳೆಯ ವಿಷಯ. ಆದರೆ ಸಾಕಾಗೋದಿಲ್ಲ, ಇನ್ನೂ ಬೇಕು. ಮನೆಯಿಂದ ಕರ್ಕೊಂಡು ಬನ್ನಿ, ಎಂತಾದರೂ ಕೇಬಲ್ನವನಿಗೆ ದುಡ್ಡು ಕೊಡಿ, ಕೇಬಲ್ನವನ ಹತ್ರ ಹೇಳಿ ಕನೆಕ್ಷನ್ ಕಟ್ ಮಾಡು, ಇಷ್ಟರಿಂದ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನೀವು ಕನೆಕ್ಷನ್ ಕೊಡಬೇಡ. ಅವನಿಗೆ ದುಡ್ಡು ಬೇಕಿದ್ದದ್ದು, ದುಡ್ಡು ಕೊಟ್ಟರೆ ಕಟ್ ಮಾಡ್ತಾನೆ, ಅದು ಸರಿ ಇಲ್ಲ, ಸರ್ವರ್ ಸರಿ ಇಲ್ಲ, ಏನಾದರೂ ರೀಸನ್ ಬೇಕು. ಮಾಡದಿದ್ದರೆ ಆಗುವುದಿಲ್ಲ. ಅವರು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ತುಂಬ ಒಳ್ಳೆ ವಿವೇಕಾನಂದರ ಬಗ್ಗೆ ಹೇಳಿದ್ದಾರೆ, ರಾಮಾಯಣದ ಬಗ್ಗೆ ಹೇಳಿದ್ದಾರೆ. ಈಗ ಅದಕ್ಕಿಂತ ಮೊದಲು ನಮಗೆ ಬಹಳ ಹತ್ತಿರವಾದದ್ದು ನಮ್ಮ ಊರಿನ ಜನರನ್ನು ಹೇಗೆ ಸೇರಿಸಬೇಕು ಎಂಬುದು. ಬಹಳ ತೊಂದರೆಯಲ್ಲಿದ್ದೇವೆ ನಾವು. ಸರ್ವಧರ್ಮ ಸಮ್ಮೇಳನ ಮಾಡಿದಾಗ ನಮಗೆ ಅಷ್ಟು ಕಾರ್ಯಕ್ರಮಕ್ಕೆ ಪ್ರಾಬ್ಲಮ್ ಬರಲಿಲ್ಲ. ಇವತ್ತು ಮೋನಿಗೆ ಗೊತ್ತುಂಟಲ್ಲ, ಹಿಂದೂ ಸಂಗಮ ಮಾಡಬೇಕಾದ್ರೆ ಏನೆಲ್ಲ ಆಯಿತು, ತಾಪತ್ರೆಗಳು ಏನೆಲ್ಲ ಬಂತು. ಜಿಲ್ಲಾಡಳಿತ ಕೇಳಿದರೆ ನಾವು ಏನು ಉತ್ತರ ಕೊಡಬೇಕು ಅಂತ ಹೇಳಿದರು. ಜಿಲ್ಲಾಡಳಿತ ಈ ಕೇಳುವ ಸಮಸ್ಯೆ ಅವರಿಗೆ ಉಂಟಾ? ಜಿಲ್ಲಾಡಳಿತ ಕೇಳಿದಾದರೆ ಯಾವ ಪೊಲಿಟಿಕಲ್ ಲೀಡರ್ಸ್ನವರು ಎಂಡೋಮೆಂಟಿಗೆ ಬರಲಿಕ್ಕಿಲ್ಲ. ಇದು ಕಾಂಗ್ರೆಸ್ ಬಂದರೆ ಕಾಂಗ್ರೆಸ್ನವರು ಎಂಡೋಮೆಂಟ್, ಅದು JR ಲೋಬ ಮಾಡೋದು. ಇಲ್ಲಿ ನಮ್ಮ BJP ಬಂದರೆ ನಮ್ಮವರು ಇರ್ತಾರೆ. ಯಾಕ್ರಿ ಅವರ ಒಂದು ಪೊಲಿಟಿಕಲ್ ಕೈಯಲ್ಲಿ ಯಾಕೆ ಕೊಡ್ತೀರಿ ನಮ್ಮ ದೇವಸ್ಥಾನದ ಹಕ್ಕುಗಳನ್ನು? ಈ ಹಕ್ಕುಗಳು ಎಲ್ಲಿ ಇರಬೇಕು? ಅಲ್ಲಿಂದಲೇ ಬರಲಿ. ಭಾಳ ಬೇಸರದಿಂದ ಮಾತಾಡ್ತಿದ್ದೇನೆ. ದಯವಿಟ್ಟು ನಾನು ಈ ಥರ ಮಾತಾಡಿದ್ದು ಏನೋ ಒಂದು ಬೇಜಾರಿಂದ ಮಾತಾಡ್ತಿದ್ದೇನೆ. ನನಗೆ ಭಾಳ ಬೇಸರ ಆದದ್ದು ಇಲ್ಲಿ ಜನ ಸಾಕಾಗಲಿಲ್ಲ. ಮೋಹನ್ ಇನ್ನೂ ಸೇರಿಸಬೇಕು ಜನ, ಇದು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ಭಾಷಣ ಮಾತಾಡಿದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ, ತಪ್ಪಿದ್ದರೆ ಕ್ಷಮಿಸಬೇಕು, ದಯವಿಟ್ಟು ಕ್ಷಮಿಸಬೇಕು. ಎಲ್ಲರೂ ಒಟ್ಟಾಗಬೇಕು, ಎಲ್ಲರೂ ಒಟ್ಟಾಗೋಣ. ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು, ಈಗ ಡ್ರಗ್ಸ್ ವ್ಯಸನಿಗಳು ತುಂಬ ಇದ್ದಾರೆ, ಅದರ ಬಗ್ಗೆ ಸ್ವಲ್ಪ ಮನಸ್ಸು ಕೊಡೋಣ. ನಮ್ಮ ಹಿಂದೂಗಳಲ್ಲಿ ಕೆಲವು ಬಿಸ್ನೆಸ್ ಮಾಡೋರು ತುಂಬ ತೊಂದರೆಗಳಲ್ಲಿದ್ದಾರೆ, ಅದು ಏನು ಎಂಥದ್ದಂತ ಕೇಳಿಕೊಳ್ಳೋಣ ನಾವು. ಯಾಕೋಸ್ಕರ ಈ ಥರ ಆಗೋದು ನೋಡಿರಿ. ಮುಸ್ಲಿಮ್ಸ್ನವರು ಒಂದು ಬಿಸ್ನೆಸ್ ಮ್ಯಾನ್ನಲ್ಲಿ ಸ್ವಲ್ಪ ಇಳ್ತಾ ಅಂದರೆ ಎಲ್ಲರೂ ಸೇರ್ತಾರೆ, ಎಲ್ಲರೂ ಸೇರ್ತಾರೆ, ಅವನನ್ನು ಮೇಲೆ ತರ್ತಾರೆ. ನಮ್ಮಲ್ಲಿ ಯಾಕೆ ಇಲ್ಲ ಇದು? ನಮ್ಮಲ್ಲಿ ಇದೆ, ಆಯ್ ಕೊಂಕಣಿ, ಆಯ್ ಪೂಜಾರಿ, ಬೇ ಶೆಟ್ಟಿ, ಬೇ ಗಾಣಿಗೆ, ಇದು ಏಂಡ ನಮ್ಮ ಏಪ ಒಂಜೆ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಮುಂದು. ಅದು ಎಂದು ಇನ್ನಿಡ್ದೇ ನಿಖಲ್ ಮಾತ ಒಂಜಿ ಶಪಥ ಮಲ್ಪಲೆ, ಊರನ್ನು ಒಟ್ಟು ಮಲ್ಪಲೆ, ಪೊಂಜೋಲಿನ ಪಿದಾಯಕನ್ಲೆ ಪೊಂಜೋಲು ಬರೋಡು. ಎನ್ನ ಅಮ್ಮ ಮಲ್ತೊಂತಿನ ಅವೇನೆ. ಇನ್ನು ಏತು ಜನಕ್ಕೆ ಎನ್ನ ಅಮ್ಮನ ಪುದರ್ ನೆನಪುಂಡು, ಓರಿಯಾಗ್ಲ ನೆನಪಿಜಿ. ಯಾರು ಮಲ್ತೊಂತಿನ ಒದ್ದಾಡಂತೇಳಿ ಎಂಕಲಿಗೆ ಅವನು ಮೇರೆಗೆ ಮರಲತ್ತ ಅಂದು ಯಾನೇ ಬಂತೆ, ಮೇರೆ ಮರಲತ್ತ ಇಂಚಿನೇಗೆ ಬೋಡಿ ಏರು ಉಳ್ಳೇರು ಇಲ್ಲಿಲ್ಲು ಪೋದಲೆ ತಂಬರು ಅಂತೀರಾರು ಅಂದ ಧರ್ಮನಾಯಕರೇ. ಏತು ಬಂಗ ಬೈದಿರಾರು ನಮ್ಮ ಅಂತೆ ಲಕ್ಕಿಜಿರ ಆಪುಜಿ ಲಕ್ಕಿಜಿರ ಲಕ್ಕ ಓಡು ನಿಕ್ಕಲು ಎಂಚ ಲಕ್ಕ ಓಡು ಬಂದು ಆಲೋಚನೆ ಮಾಡ್ತೆ ಸ್ಟೇಜಿರುಂತದ್ದು ಇಂಕ ಪನ್ನೇರ ಗೊತ್ತುಜಿ ಅಂದ ಬಲೆ ಅಂಡ್ ಪನ್ಪೆ ಎಂಚ ಲಕ್ಕ ಓಡನ್ನು. ಜೈ ಹಿಂದ್, ಜೈ ಕರ್ನಾಟಕ. ಉಪಸ್ಥಿತರಿರುವಂಥ ಎಲ್ಲ ಸಮಾಜ ಬಾಂಧವರೇ, ಇಂತಹ ಕಾರ್ಯಕ್ರಮ ನಡೆಸುವುದರಿಂದ ನಮಗೆಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಅರಿವು ಆಗ್ತದೆ ಅಂಥೇಳಿ ನಾನು ನಂಬಿದ್ದೇನೆ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಪ್ರದೇಶದಲ್ಲಿ ನಡೆದಂತಹ ಕಾರ್ಯಕ್ರಮದ ನೆನಪು ಸದಾ ನಮ್ಮೆಲ್ಲರ ಸ್ಮರಣೆಯಲ್ಲಿರಬೇಕು. ಆ ಸ್ಮರಣೆಯಿಂದ ಹಿಂದೂ ಸಮಾಜ ಮತ್ತಷ್ಟು ಗಟ್ಟಿಯಾಗಬೇಕು, ಒಗ್ಗಟ್ಟಾಗಬೇಕು ಅನ್ನುವಂತಹ ಆಶಯದಲ್ಲಿ ಸ್ಮರಣಿಕೆಯನ್ನು ನಮ್ಮೆಲ್ಲ ಅತಿಥಿ ಅಭ್ಯಾಗತರಿಗೆ ಸಂಘಟಕರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಶಿರಡಿ ಸಾಯಿಬಾಬಾ ರಿಯಲ್ ಎಸ್ಟೇಟ್ ಮತ್ತು ಇದರ ಮಾಲೀಕರಾದಂಥ ಶ್ರೀಯುತ ರತೀಂದ್ರನಾಥ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆ ಅಧ್ಯಕ್ಷೀಯ ನುಡಿಯನ್ನು ನೀಡಿದಂತಹ ಮಂಗಳೂರು ಮಹಾನಗರ ಹಾಗೂ ಪ್ರಸಿದ್ಧ ವೈದ್ಯರು ಡಾಕ್ಟರ್ ಸತೀಶ್ ರಾವ್, ಮಾನ್ಯ ಸರಸಂಘ ಚಾಲಕರು, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ
ಹಿಂದೂ ಸಮಾಜ ಬೆಳೆದು ಬಂದಂತಹ ಹಾದಿಯ ಜೊತೆಗೆ ನಾವು ಮುಂದೆ ಯಾವ ರೀತಿ ಆಲೋಚಿಸಬೇಕು, ಇಂದು ಯಾವ ನಡೆಯನ್ನು ನಾವು ಇಡಬೇಕು ಅನ್ನುವಂತಹ ರೀತಿಯಲ್ಲಿ ಬಹಳ ಸುಲಲಿತವಾಗಿ ಹಿಂದೂ ಧರ್ಮದ ಧಾರ್ಮಿಕ ಒಂದು ವಿಚಾರಧಾರೆಗಳನ್ನು ಮುಂದಿಟ್ಟಂತಹ ನಮ್ಮ ಇಂದಿನ ವಕ್ತಾರರು ಶ್ರೀಯುತ ಸೂರಜ್ ಕುಮಾರ್, ಪ್ರಚಾರ ಪ್ರಮುಖರು, ಮಂಗಳೂರು ವಿಭಾಗ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಭೆಯನ್ನು ಅಲಂಕರಿಸಿ ಬಹಳ ಒಂದು ಅದ್ಭುತವಾದ ನುಡಿಗಳನ್ನು ನಮಗೆ ನೀಡಿದ್ದಾರೆ. ಹಿಂದೂ ಎಂದು ಒಂದು ಅಂತ ಹೇಳಿ ನಿಜವಾಗ್ಲೂ ನಾವು ಎಲ್ಲರೂ ಕೂಡ ಒಂದಾಗಿದ್ದೀವಿ. ಅದರ ಪ್ರಾಮುಖ್ಯತೆ ಯಾವಾಗ ಬರುತ್ತೆ ಅನ್ನುವ ವಿಚಾರಧಾರೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀರಾ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಧರ್ಮನ ನಾಯ್ಕ ಇವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಅದೇ ರೀತಿ ಇವತ್ತಿನ ಈ ಒಂದು ವಿಚಾರಧಾರೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಆಶೀರ್ವಚನ ನೀಡಿದಂಥ ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರದ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ನೀಡ್ತಾ ಇದ್ದೀನಿ. ಅದೇ ರೀತಿ ವಿದ್ವಾನ್ ಶ್ರೀಯುತ ಸುರೇಶ್ ಅತ್ತಾವರ್, ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರ, ಇದರ ಗುರುಗಳು ಕೂಡ ಶ್ರೀಯುತ ಸುರೇಶ್ ಅತ್ತಾವರ್, ಇವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ನೀಡ್ತಾ ಇದ್ದೀನಿ. ಹಾಗೂ ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಪಾಧ್ಯಕ್ಷರಾದಂಥ ಶ್ರೀಯುತ ಯಶವಂತ ಇಂದ್ರಾಳಿ ಇವರಿಗೂ ಕೂಡ ನಾನು, ಯಶವಂತ್ ಕುದ್ರೋಳಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ನೀಡ್ತಾ ಇದ್ದೀನಿ. ಹಾಗೆಯೇ ಭಾಗವಹಿಸಿದಂಥ ಎಲ್ಲ ಅತಿಥಿಗಳು ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದನ ನೀಡ್ತಾ ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ್ದೀರಾ. ತಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ನೀಡ್ತಾ ಇದ್ದೀನಿ. ಹಾಗೆ ಆಗಮಿಸಿದ ತಮಗೆಲ್ಲರಿಗೂ ಕೂಡ ನಿಜವಾಗ್ಲೂ ಕೂಡ ಒಂದು ಮಾತು ಏನಂತ ಹೇಳಿದ್ರೆ, ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದಂಥವರು, ಅದರ ಸಂಘದ ಪ್ರಮುಖ ಏನು ವಿಚಾರಧಾರೆಯನ್ನು ತಿಳಿದುಕೊಂಡವರು. ನಮಗೆಲ್ರಿಗೂ ಕೂಡ ಹಿಂದುತ್ವ, ಹಿಂದೂ ಸಮಾಜದ ಬಗ್ಗೆ ಬಹಳ ಅತ್ಯದ್ಭುತವಾಗಿ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಒಂದೇ ಒಂದು ಏನಂತ ಹೇಳಿದರೆ, ನಮ್ಮಲ್ಲಿ ಇರಬೇಕಾದದ್ದು ತಾಳ್ಮೆ, ತಾಳ್ಮೆಯೊಂದಿಗೆ ಬುದ್ಧಿವಂತಿಕೆ, ಬುದ್ಧಿವಂತಿಕೆಯೊಂದಿಗೆ ಸಮಾಜನ ಒಟ್ಟುಗೂಡಿಸುವಂಥ ಬಲದ ಚತುರತೆ ಅನ್ನೋ ಒಂದು, ಆ ಚತುರತೆ ಬರ್ತಾ ಇಲ್ಲ, ಕಾಣಿಸ್ಕೊಳ್ತಾ ಇಲ್ಲ. ಅದನ್ನು ಮುನ್ನುಡಿಯಾಗಿ ಮಾಡಬೇಕಾದವರು ಮಹಿಳಾ ಮಣಿಗಳು. ಹಾಗಾಗಿ ನಮಗೆ ಮುಂತಾಗಿ ಹೆಚ್ಚಾಗಿ ನಮಗೆ ಅಲ್ಲಿ ದುರ್ಗಾವಾಹಿನಿ ಮತ್ತು ಮಾತೃಮಂಡಳಿ ಅನ್ನುವಂಥ ಎರಡು ಪ್ರಮುಖ ಒಂದು ಸಂಘಟನೆಗಳನ್ನು ಹುಟ್ಟು ಹಾಕಿದ್ರು ಹಿರಿಯರು. ಆ ಸಂಘಟನೆಯ ಮುಖಾಂತರ, ಯಾಕಂತ ಹೇಳಿ ಒಂದೇ ಗುರಿ ಇದ್ದದು, ಒಂಚಿ ಇಲ್ಲದ ಪೊಣ್ಣು ಪೊಂಚೋ ಬತ್ತಂಡಗೆ ಆ ಪೊಂಜೋನ ಪಿರವಡು ಕಣ್ಣನಿ ಬರ್ಪೇರಿಗೆ, ಕಣ್ಣ ನೆನಪಿದವರೋಡು ಜೋಕುಲು ಬರ್ಪೇರಿಗೆ, ಜೋಕುಲ್ನ ಒಟ್ಟೊಟ್ಟಿಗೆ ಹಿರಿಯರು ಉಲ್ಲೆರತ್ತ ಪಂಡದು ಹಿರಿಯರನಲ್ಲೇ ತೊಂದು ಬರ್ಪೇರಿಗೆ ಪನ್ಪನಂಚಿನ ಒಂಜೇ ಚಿಂತನೆ ಇತ್ತೀನಿ. ಆ ಒಂಜಿ ಮಹಿಳಾ ಸಂಘಟನೆದ ಉದ್ದೇಶ ಐಡ್ದಾತ್ರ ಹಿಂದೂ ಸಮಾಜ ಬುಲಿಚಿಲಾಪುಣ ಪನ್ಪನ ಚಿಂತನೆ ಇತ್ತಂಡು ಬಂದುಲೆ ಈತೆ ಒಂಜಿಕೇನೋನಿ ನಮ್ಮ ಸುರು ತೆರಿಯೋಡಾಯನಿ ನಮ್ಮ ಎಂಚ ಪಂದು ನಮ್ಮೊಟ್ಟಿಗೆ ನಮ್ಮ ಬೆಲೆಂಡ ಮಾತ್ರ ನನ್ನೋರನ್ನು ಬಿಡಪೇರೆ ಸಾಧ್ಯ ಅಂದ ಪನ್ಪೇರೆ ಆ ನಿಟ್ಟಿಡು ನಮ್ಮ ಒಂದು ಚಿಂತನೆ ದೀಕ ಹಿಂದೂ ಸಂಗಮದಂಚಿನ ಕಾರ್ಯಕ್ರಮ ನನಾಥ ಪಾಲ್ಪಡಿಕ ಅಂತ ಪನ್ನದು ಸೊಲ್ಮಿನ ಸಂತಾಯಿತ ಮಲ್ತೊಂದು ಧನ್ಯವಾದದ ಪೊಲಬುಗು ಚುಕ್ಕಿದೀಪ ಸೊಲ್ಮಿ ಸಂಸ್ಕೃತಿದ ಬಗೆಟ್ ಭಿನ್ನನಕ್ಕೆಯೂ ಬಾರಿ ಪೂರ್ಣದ ಪಾತ್ರೆಗಳಿಗೆ ಎದುರುದಿಯರು ಕೆಬಿಕೊಂಡ ಹಾಕದಕ್ಕೆ ಕೇವಲ ಕೆಬಿಕೊಂಡದ ಪಾತ್ರ ಮಾತ್ರ ಉಡದ ಜಿಂಚು ನಂಚಿನ ಪಾತ್ರೆ, ಆ ಉಡದ ಜಿಂಚಿದ ಪಾತ್ರೆ ನಮ್ಮ ಮಾತ ನಮ್ಮ ಇಲ್ಲದ ಜೋಕುಲ್ನ ಒಟ್ಟುಗೋವೇನು ಬುಲಿಪಾನಾಂಡ ಅವಿನ ತೆರಿಪಾನಾಂಡ ನಡ ಖಂಡಿತವಾದ ನಮ್ಮ ಈ ಸಮೋತ್ಸವದ ಉಂಡ ರಾಮರಾಜ್ಯ ಪುಣ್ಯಕ್ಕೆ ದಲ್ಲ ರೆಡ್ ಪಾತ್ರೆ ಇಚ್ಛೆ ಎಂದು ಬರಲೆ ಅಂಚಿನ ಒಂಚೆ ಪಾತ್ರ ದೊಡ್ಡದು ಬಂದಲೆ ಇನ್ನಿತ ಈ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ರಸದ ಔತಣ ಕೊರಿಯರಿಗೆ ತಿರುತಂಚನೆ ಬಾರಿ ಪೊರ್ಲದ ಒಂಚಿ ಭಾರತದ ಸನಾತನ ಸಂಸ್ಕೃತಿಕ ಪೊಲಮದ ತಿರುಪುರಂಚಿನ ಭರತನಾಟ್ಯ ತಂಡ ಪಂಡ ವಿದ್ವಾನ್ ಶ್ರೀಯುತ ಸುರೇಶ್ ಅತ್ತಾವರ್ ಅರಣ ಗುರುಕುಲಂದು ಅರೆಗೂ ಪೆರಪ ತನಕ ಒಂದು ಬದಲೆ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದ ದುರ್ಬತ್ತಾದ ನೃತ್ಯ ಪ್ರದರ್ಶನ ರಾಮನಾಮದ ಒಂದು ಸುಗಿಪು ತೊಟ್ಟವು ರಾಮನಾಮನ ಪಂಡ ಹನುಮಂತನ ಬದಲು ಬಂದದ್ದು ಇಡೀ ಸಮಾಜದ ಕಟ್ಟುನಂಚಿನ ಒಂಜಿ ದುಮ್ಮತ್ತ ಪೆಚ್ಚಿ ಕೊನೆಗಿನ ಒಂಜಿ ಇಡೀ ಒಂಜಿ ಸಂಘ ಪಂಡ ತಪ್ಪಾವದು ಖಂಡಿತವಾದಲ್ಲ. ಹಿಂದುತ್ವ ಪಂಡದಾದ ಹಿಂದೂ ಸಮಾಜ ಪಂಡದಾದ ಹಿಂದೂ ಸಮಾಜ ನಮಗೆ ದಾಯಿ ಗೂಡು ಪಂಪಿನಂಚಿನ ಒಂಜಿ ಸುವಿಚಾರದ ವಿಚಾರಣ ತನ್ನ ಒಂಜಿ ಜೀವನ ಚರಿತ್ರೆಯ ತಿರುಪಾಯಿನ ರಾಮಾಯಣ ಕಲಿಯುಗದ ಒಂಜಿ ಕಾಲುಡು ಹಿಂದುತ್ವದ ಚಿಂತನೆ ತಾತಿಗೆ ಬರ್ಕೊಂಡು ಪಂಪಿನ ತೋಚಾದ ಕೊರ್ನರು ಶ್ರೀಕೃಷ್ಣ ದೇವರು ಅಂಚಾದ ಈ ಎರಡು ವಿಚಾರನ ನಮ್ಮ ಜೀವನ ಅಳವಡಿಸಾದ ಎನ್ಮ ವಿಶೇಷ ಸಂದೇಶನ ರಾಮನ ಜೀವನದ ತಿರುಪಾಯಿನ ನಮ್ಮ ಮಾತ ತಿರುಗ ಭಕ್ತಿದ ಮಾರ್ಗದೊಟ್ಟಗೂ ಆ ಸುರಿತ ಸಾಧಿಕೋರ್ನಚಿನಿ ಧರ್ಮನೇ ಜೀವನ ಧರ್ಮನ ಒರಿಪಾಂಡ ಮಾತ್ರ ನಮ್ಮ ಒರಿವಾ ಪಂಪಿನ ಆರು ಸುರುಕಾದ ಜೀವನದ ತೆರಿನಾರು ಐದು ಬೊಕ್ಕ ರಟ್ಟೆ ಪೆಚ್ಚೆ ಕೊರ್ನಾರು ಅಪ್ಪೆ ಅಮ್ಮಗು ಮೂಜಿನ ಪೆಚ್ಚೆ ಕೊರ್ನಾಡಿ ಇಡೀ ಸಂಸಾರದ ಜೀವನದೊಡಗು ಕುಟುಂಬದ ನಿರ್ವಹಣೆ ರೀತಿ ಮಲ್ಕೊಲಿ ಈ ಮಾತ ನಿರ್ವಹಣೆ ಎನ್ಮ ಬೆಚ್ಚಿನ ತೆರಿಪ ಹೊಡೆದು ಇಡೀ ಜೀವನದ ಚರಿತ್ರೆ ಆರು ನಿರ್ವಹಣೆ
ಮಾತಿನ ವಂಚಿತಾದ ಪಣ್ಣನಾಡ ತ್ಯಾಗ ಸತ್ಯ ಧರ್ಮ ಈ ಮೂಜಿ ಅಂಶಗಳಿದೆ ನಮ್ಮ ಇಲ್ಲಿ ಒರಿಪಾಗ ಬಲಿಪಾಗ ಅಂದ್ರೆ ಪಣದ ಚಕ್ರಪಾಣ ಕರೆದ ತುಕೋರ ಚೂರಿನ ಕೈತಾಡಿ ಕೊಡ್ಲಿಕ್ಕೆ ಇಲ್ಲದ ಬಾಚನಾಡಲ ಇಟ್ಟು ಚೋರು ಬಿಡ್ತು ಹೊರ ಚೋರನ ಕೈತಾಡಿ ಬಿಡುದ ಇಂತಪ್ಪ ಸೊಲ್ಮಂದಿ ಸಮಯದಲ್ಲಿ ಇತ್ತೆ ನಿಮಗೆ ಚಕ್ರಪಾಣ ನೃತ್ಯಗಳ ಕೇಂದ್ರದ ರಾಮನಾಮ ನಿನ್ನ ನಾಮ. ಹೌದಲ್ವಾ? ಖಂಡಿತವಾಗ್ಲ ಶ್ರೀರಾಮನಿಗೆ ಒಂದು ಜೋರಾದ ಕೈ ಚಪ್ಪಾಳೆಗಾರಿ ನೋಡು, ಅದಾದ್ರೂ ಕೈ ಚಪ್ಪಾಳೆ ಜೋರುಗಾರಿ. ಗಣೇಶಣ್ಣ ಅಂತ ಹೇಳಿ ಎಲ್ಲರೂ ನೋಡ್ತಾ ಇದ್ದಾರೆ, ನೀವೇ ಹೇಳಿದ್ರಿ ಈ ಪಂಡನೇ ಖುಷಿ ಹೋಗುದು ಅಂದ್ರೆ ಬಾರಿ ಖುಷಿಯ ಒಂದು ದಯಪಂಡ ಬಾರಿ ಒಂದು ಪುಲ್ಲು ಗಂಟದಲ್ಲಿ ಈ ಒಂದು ಗೀತದ ಮೇಲೆ ನಡೆದುಕೊಂಡು
ಆತ ಮಾತ್ರ ಆತ ನಮ್ಮ ಎದುರು ಸಾಕ್ಷಾತ್ ರಾಮ ಲಕ್ಷ್ಮಣ ಬೊಕ್ಕ ಸೀತೆಲ ಉಳ್ಳೇರು ಇದೇ ನಮ್ಮ ಈ ಒಂದು ಲೆನ್ಸಿನ ಮೂಜಿ ಸಲಾಮನ ಜೋರಾಗಿ ತಾಟಿ ಕೊರೋಡು ದಾಯಿಗಿಂದ ಪಟ್ಟ ಈತ ಪೊರ್ಲು ಕಂಡದ ಈ ಒಂದು ಮಿಕ್ಕದ ಮೇಲೆ ಬಾರಿ ಒಂದು ಪೊರ್ಲು ಈ ಜೋಕಲ್ನ ಒಂದು ಆ ಒಂದು ನೃತ್ಯ ನಮ್ಮ ಕೂದಲೇ ಬಾರಿ ಖುಷಿ ಹಾಕೊಂಡು ನಿನ್ನ ಮಾತಾಡ್ತಾರೆ ಮತ್ತೆ ಬೇಸೆ ಇರೋದು ನಮ್ಮ ಮೋಹದ ವಿದ್ವಾನ್ ಶ್ರೀಯುತ ಸುರೇಶ್ ಅತ್ತ ಅವರ ಏತೋ ಜೋಕ್ಲೆಗೆ ತರಬೇತಿನ ಕೊಟ್ಟು ಏತೋ ಜೋಕ್ಲೆಗೆ ರಂಗ ಪ್ರವೇಶನ ಸಂಘಟನೆ ಆಯ್ತಾ ಪ್ರತಿ ವರೆಗಳನ್ನೆತ್ತೊಂದು ಕೀರ್ತಿ ಹಿಡಿದು ಐಕ ನಮ್ಮ ಕೂಡ ಜೋರಿನ ತಾಟಿನ ಅಟ್ಲೆ ಕೊಕ್ಕ ಅಕ್ಕೇರಿನ ತಾಟಿ ನಮ್ಮ ಏರೆ ಕೊರೋಡದ ಕೂಡ ಇಡೇ ಮಠ ಇಟ್ಲಿದ್ರೆ ನಮ್ಮ ಅಕ್ಕೇರಿ ಮಠ ರಂಜಿತ್ ಸಾಯರ ಉಪ್ಪು ನಂಚಿನ ಈ ಜೋಕ್ಲೆಗೆ ದಾಯನ್ ಪಡ ಒಂದೇ ಕಲಾವಿದಗೆ ಮಲ್ಲ ಮಾಮಲ ಆಸಿದಾದ ಅಂತ ಕೇಂದ ದಾದಾದಕ್ಕೂ ಅವು ಬೇತೆದಾದ ಅಂತ ನಿಖಲ್ ಕಪ್ಪು ನಂಚಿನ ಜೋರಾಯನ ಕೈ ತಾಟಿದ ಈ ಒಂದು ಒರುದಾದ ಉಂಡ ಹೌದು ಬಂದು ಹಣಗೆ ನೀಡಿ ನೀಡಿ
ವರ ಚೂರು ಕೈ ತಾಡ್ಲಿಕ್ಕಿಲ್ಲ. ಈಗ भारतांबे सरस्वती
ಆಕೆಯನ್ನ ಬೇಡಿದ್ದಾಯಿತು. ಬಂಧುಗಳಿಗೆ ನಾವು ಮುಂದಕ್ಕೆ ನೋಡುವುದಾದ್ರೆ ಕೇವಲ ಭಾರತಾಂಬೆ ನಮ್ಮನ್ನ ಸಲಹತ್ತಿಲ್ಲ, ಸಾಕ್ತಾ ಇಲ್ಲ, ಬದಲಿಗೆ ಶಕ್ತಿ, ಜ್ಞಾನ, ಸಮೃದ್ಧಿಯ ಸಂಕೇತವಾಗಿ ನಮ್ಮನ್ನೆಲ್ಲ ಕೊರೆದಿದ್ದಾಳೆ. ಅಂತಹ ತಾಯಿಯನ್ನ ಎಷ್ಟು ಕೊಂಡಾಡಿದ್ರೂ ಕೂಡ ಸಾಕಾಗಲಾರದು. ಯಾಕೆಂತ ಹೇಳಿದ್ರೆ ನಮ್ಮ ಇಡೀ ಒಂದು ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಂತ ಸೈನಿಕರಿಗೆ ಒಂದು ನಮನ ಸಲ್ಲಿಸಿದ್ರೆ ಅದರೊಂದಿಗೆ ಬರುವಂತಹುದು ಮತ್ತೊಂದು ಏನಂತ ಹೇಳಿದ್ರೆ ರೈತನ ಒಂದು ಜ್ಞಾನದ ಸಂಕೇತವಾಗಿ ಅನ್ನ ಬ್ರಹ್ಮನಾಗಿ ನಮಗೆ ಸಿಗುವಂಥದ್ದು. ಇಂತಹ ಒಂದು ಇಡೀ ಭೂಮಂಡಲದ ರಚನೆಯೊಂದಿಗೆ ನಮ್ಮನ್ನ ಸಲಹುತ್ತಿರುವಂತಹ ಭರತಾಂಬೆಯನ್ನ ನೆಲೆಸುವಂತಹ ಒಂದು ಗೀತೆ ನಮಗೆ ಯಾವಾಗಲೂ ಕೂಡ ಚಿರಪರಿಚಿತ. ಹೌದು, ಹಿಂದೂಸ್ಥಾನವು ಎಂದೂ ಮರೆಯದ, ಖಂಡಿತವಾಗ್ಲೂ ಕೂಡ ಲೆಜೆಂಡರಿ ಗೀತೆ ಅಂತ ಹೇಳ್ತಾರೆ. ಹಾಡು ಹಳೆಯದಾದರೇನು ಅದರ ಭಾವ ಯಾವತ್ತಿಗೂ ಕೂಡ ನವೀನವಾಗಿರುತ್ತೆ ಎನ್ನುವಂತ ರೀತಿಯಲ್ಲಿ ಹಿನಾನ ಮಧುರ ಸ್ವರದಲ್ಲಿ ಆ ಒಂದು ಗೀತೆಯನ್ನು ನಾವೆಲ್ಲರೂ ಕೂಡ ಆಲಿಸೋಣ. ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಹಿನಾನಕ್ಕೆ. ವೇದಿಕೆ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಬಹಳಷ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾದಂತಹ ಸಂಗೀತದ ಸುಮುದ್ರಾರಿಗಳನ್ನ ನಮಗೆ ಹಡಿಸಿದ್ದಾರೆ. ಜೋರಾಗಿ ಅವರಿಗೆ ಒಂದು ಕೈ ಚಪ್ಪಾಳೆ ಬರಲಿ. ಶ್ರೀಮತಿ ಶೈಲಾ ಚಂದ್ರಹಾಸ್ ಅವರು ದಯವಿಟ್ಟು ವೇದಿಕೆಗೆ
ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಟ್ಟಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಅತ್ಯದ್ಭುತವಾದಂತಹ ಗೀತ ಗಾಯನವನ್ನು ಮಾಡಿದಂತಹ ಹಿನಾನಾಕಿಗೆ ನಮ್ಮ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಪರವಾಗಿ ನೆನಪಿನ ಕಾಣಿಕೆಯನ್ನ ಇಟ್ಟು ಗೌರವಿಸಬೇಕಾಗಿ ಹಾಗೂ ಮುಂದಕ್ಕೆ ಕೂಡ ನಿಮ್ಮ ಜೀವನ ಸಂಗೀತದ ಪಯಣದಲ್ಲಿ ಸಾಧನೆಯನ್ನ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಒಂದೊಮ್ಮೆ ನಮ್ಮ ಪ್ರತಿಭೆಗೆ ಬರಲಿ ಜೋರಾದ ಕೈ ಚಪ್ಪಾಳೆ. ಹಿನಾನಾಕೆ ಶ್ರೀಮತಿ ಶೈಲಾ ಚಂದ್ರಹಾಸ್ ಅವರು ಶಾಲನ್ನ ಹಾಕಿ ನೆನಪಿನ ಕಾಣಿಕೆಯನ್ನ ಇಟ್ಟು ಆಕೆಗೆ ಗೌರವವನ್ನ ಸಮರ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊಬ್ಬಿರು ಕಾರ್ಯಕ್ರಮದ ಧುಮಂತಾದ ಚಕ್ರವಾಣಿ ನೃತ್ಯ ಕಲಾ ಕೇಂದ್ರದ ನೃತ್ಯ ಮೊದಲದ ನನಚ ಬೆಚ್ಚದಂಚಿ ತೂಕ ಶಕ್ತಿ ಜ್ಞಾನ ಸಮೃದ್ಧಿಯ ಸಂಕೇತ ಆಯಂಚಿನ ಭಾರತಾಂಬೆ ಪನ್ಪುನಿ ಒಚ್ಚಿ ಈ ಎನ್ನ ಬಾಲೆ ಏಪಲ ಧರ್ಮದ ಸಾಧಿ ಗುಡೊಚ್ಚಿ ಐತ ಒಟ್ಟುಗು ಸತ್ಯಗೂ ಒಟ್ಟುಲ ಆದೆ ಎಂದಂದ್ರೆ ಸೇವೆಡು ಸದಾಕಾಲ ನಿನನು ತೊಡಗಾಲ ಪನ್ಪಿನ ಒಚ್ಚಿ ಕೆಬಿಪಾತ್ರ ಪನ್ಪಲು ಅಂಚಿನ ಆ ಅಪ್ಪಿಗೆ ಏಪಲ ನಮ್ಮ ತರಕಗ ಒಂದಿತ್ತನ್ನಂಡ ಯಾವಂದು ಖಂಡಿತವಾದರ ಈ ಒಂದು ನೃತ್ಯಾರ್ಪಣೆ ಅಲೆಗೆ ಅರ್ಪಣೆ ಮತ್ತೊಂದು ಇದೀಗ ಭಾರತಾಂಬೆಯ ಪಾದ ಕಮಲಗಳಿಗೆ ವಂದನೆಯನ್ನ ಅರ್ಪಿಸುವಂತಹ ನೃತ್ಯಾರ್ಪಣೆ ನಮ್ಮ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದಿಂದ ಮೊದಲೊಮ್ಮೆ ಜೋರಾದ ಕೈ ಚಪ್ಪಾಳೆ ನಿಮ್ಮ ಪ್ರೋತ್ಸಾಹದ ನಗುಮೊಗದೊಂದಿಗೆ. ಹಿಂದೂ ಸಾಗರದ ಬಿಂದು ಬಿಂದುಗಳ
अपना हम सब इसके बिंदु हैं संस्कृति सबकी एक जन्म खोल रखो में हिंदू है राम कृष्ण गौतम की धरती महावीर का ज्ञान यहाँ वाणी खंडन मंडन करते शंकर चारों धाम यहाँ जितने दर्शन राहें उतनी चिंतन का चैतन्य भरा पंथ खालसा गुरुपुत्रों की बलिदानी यह पुण्य धरा अक्षय वट अगणित शाखाएं जड़ में जीवन हिंदू है संस्कृति सबकी एक जन्म खोल रखो में हिंदू है कोटि हृदय है भाववेग है इसी भूमि पर जन्म लिए मातृभूमि है कर्मभूमि है पुण्य भूमि है मरे जिए हारे जीते संघर्षों में साथ लड़े बलिदान हुए काले चक्र की मजबूरी में रिश्ते नाते बिखर गए एक बड़ा परिवार हमारा पुरखे सबके हिंदू है संस्कृति सबकी एक जन्म खोल रखो में हिंदू है विराट सागर समाज अपना हम सब इसके हिंदू हैं संस्कृति सबकी एक जन्म खोल रखो में हिंदू है सबकी रक्षा धर्म करेगा उसकी रक्षा आज करे वर्ण भेद मत भेद मिटाकर नव रचना निर्माण करे धर्म हमारा जग में अभिनव अक्षय है अविनाशी है इसी कड़ी से जुड़े हुए युग युग से भारतवासी है अथाह जहां की महिमा गहरा जैसे सिंधु
ಧನ್ಯವಾದಗಳು. ಏಕತೆಯ ಪ್ರತೀಕ ಬಹುಸಂಸ್ಕೃತಿಯನ್ನ ಒಳಗೊಂಡಂತಹ ನಮ್ಮ ಈ ದೇಶದ ಪರಂಪರೆಯನ್ನ ಭ್ರಾತೃತ್ವವನ್ನ ಬಹಳ ಸುಲಲಿತವಾಗಿ ಬಹಳ ಅದ್ಭುತವಾಗಿ ಪರಿಚಯಿಸಿದ್ದಾರೆ ನೃತ್ಯದ ಮುಖೇನ. ಮಗದೊಮ್ಮೆ ತಮ್ಮ ಪ್ರೀತಿಯ ಕೈ ಚಪ್ಪಾಳೆ ನಮ್ಮ ಎಲ್ಲ ಮಕ್ಕಳಿಗೆ ಬರಬೇಕು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾನು ಒಂದು ತಿಳಿಸಲೇಬೇಕಾದಂತಹ ವಿಚಾರ ಏನಂದ್ರೆ, ಬಹಳ ಕಡಿಮೆ ಸಮಯದಲ್ಲಿ ಇರುವಂತಹ ಅವಕಾಶವನ್ನ ಉಪಯೋಗಿಸಿಕೊಂಡು ಗುರುಗಳ ಒಂದು ನಿದರ್ಶನದಂತೆ ಈ ಮಕ್ಕಳು ಈ ನೃತ್ಯವನ್ನ ಕಲಿತಿರುವುದು, ಅದಕ್ಕೆ ಪ್ರೋತ್ಸಾಹಿಸಿದಂತ ಎಲ್ಲ ಪೋಷಕರಿಗೂ ಕೂಡ ಒಂದೊಮ್ಮೆ ಜೋರಾದ ಕೈ ಚಪ್ಪಾಳೆಗಳು. ಖಂಡಿತವಾಗಿ ಬಂದ್ಬಳೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ
ನಮ್ಮ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದ ಇಡೀ ತಂಡಕ್ಕೆ ಧನ್ಯವಾದಗಳು. ಕೈ ಚಪ್ಪಾಳೆ ಬರಲಿ. ಅಷ್ಟು ಮಾತ್ರ ಅಲ್ಲ, ಇಷ್ಟು ಕಾರ್ಯಕ್ರಮಗಳನ್ನ ಧಾರ್ಮಿಕವನ್ನ ಎಲ್ಲೂ ಕೂಡ ಯಾವುದೇ ಒಂದು ರೀತಿಯಲ್ಲೂ ಕೂಡ ಕ್ಲೇಶ ಬರದಂತೆ ಪ್ರಸಾರ ಮಾಡುತ್ತಿರುವಂತಹ ಭಕ್ತಿ ಸಂಜೀವಿನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಸಂಪೂರ್ಣ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬಹುದು. ಅದಕ್ಕಾಗಿ ಮಾಡಬೇಕಾದ್ದು ಒಂದೇ ಒಂದು ನಿಮ್ಮ ಪ್ರೋತ್ಸಾಹ ಏನಂದ್ರೆ ಸಬ್ಸ್ಕ್ರೈಬ್, ಅದಾದ ಎಲ್ಲ ಕಾರ್ಯಕ್ರಮದ ಆಲ್, ನಂತರ ಫೇಸ್ಬುಕ್, ಅದಾದ ನಂತರ ಇನ್ಸ್ಟಾದಲ್ಲಿ ಈ ಪೇಜ್ಗಳನ್ನ ಫಾಲೋ ಮಾಡಿ ಅವರಿಗೂ ಕೂಡ ಸಹಕಾರ ನೀಡಿ ಭಕ್ತಿ ಸಂಜೀವಿನಿಯ ಜೊತೆಗೆ ಧಾರ್ಮಿಕ ಪರಂಪರೆಯನ್ನು ಉಳಿಸುವಂತ ಸಂಸ್ಕೃತಿಗೆ ನಾವೆಲ್ಲರೂ ಕೂಡ ಹಿಂದೂ ಸಂಗಮಕ್ಕೆ ಒಂದಾಗೋಣ, ಬೆಳೆಸೋಣ ಅಂತ ಹೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮದ ಮುಖೇನ ನಿತ್ಯ ನಿರಂತರವಾಗಿ ಹಸಿರನ್ನಾಗಿಸುವುದು ಛಾಯಾಗ್ರಾಹಕರು. ಹಾಗೆ ನಮ್ಮ ಛಾಯಾಗ್ರಾಹಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಜೋರಾದ ಕೈ ಚಪ್ಪಾಳೆ ಬರಲಿ. ಪ್ರತಿ ಬಾರಿ ಕೂಡ ಅವರ ಹೆಸರು ಹೇಳ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಅವರು ಹಿರಿಯರಾದ್ರೂ ಕೂಡ ಬಹಳ ಒಳ್ಳೆ ಮಾರ್ಗದರ್ಶಕರು. ಅಂತಹ ಹೆಸರನ್ನ ನಾವು ನಿಜವಾಗಿ ಕೂಡ ಮನಸ್ಸಿನ ಸ್ಫುಟದಲ್ಲಿ ನಾವು ನೆನಪಿಟ್ಕೊಳ್ತಾ ಇದ್ದೇವೆ. ಎಲ್ಲ ಮಕ್ಕಳು ಒಂದೊಮ್ಮೆ ಅವರಿಗೆ ಜೋರಾದ ಕೈ ಚಪ್ಪಾಳೆ ಕೊಡಿ ನೋಡುವ. ಧನ್ಯವಾದಗಳು. ಅದೇ ರೀತಿ ಇಷ್ಟು ಹೊತ್ತು ನಾನು ಮಾತಾಡಲಿಕ್ಕೆ ಈ ವೇದಿಕೆ ಅಂತ ಹೇಳಿ ಅಲ್ಲ, ಪ್ರತಿ ವೇದಿಕೆಯಲ್ಲಿ ಕೂಡ ನನ್ನನ್ನ ಸಹಿಸಿಕೊಳ್ಳುತ್ತಿರುವವರು ಧ್ವನಿವರ್ಧಕದವರು. ಅದಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ನನ್ನ ಒಂದು ಸಹನೆಯನ್ನ, ಇಡೀ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದೀಯ. ತಮ್ಮ ಇಡೀ ತಂಡಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ. ಕೃಷ್ಣನ ಅನುಗ್ರಹ ನಿಮ್ಮ ಮೇಲೆ ಹೇಗೆ ಅಂತ ಕೇಳ್ಕೊಳ್ಳುತ್ತಾ, ಒಂಚಿಕೊಂಡಿ ಮಾತ್ರ ಯಾವತ್ತು 5 ಬಿರುಲು ಸೇರಿದ ಮುಷ್ಟಿ ಹಾಕಲೇಕ ಈ 5 ಬಿರುಲು 4 ಬಿರುಲಾಂಡ ನನ್ನ ಒಂಜು ಬಿರುಲು ಪಂಡ ನಿಖಿಲ್ ಇಚ್ಚಿನಾಂಡ ಖಂಡಿತ ಕಾರ್ಯಕ್ರಮ ಯಶಸ್ಸು ಆಗುಸಿ. ಒಂದು ನಿಖಿಲ ಚೋರಾಯನ ಕೈ ತಾಟಿ ಕೊಟ್ಟಲೆ ಸಲ್ವೇಲು. ವೀಕ್ಷಕರೇ, ನೋಡಿದ್ರಲ್ಲ ಅದ್ಧೂರಿಯಾಗಿ ಹೇಗಾಯ್ತು ಹಿಂದೂ ಸಂಗಮ ಅನ್ನೋದು. ಶ್ರೀ ಅರಸು ಮುಂಡತ್ತಾಯ ಮೈದಾನ ಇಲ್ಲಿಂದ ಹೊರಟು ಅತ್ತಾವರದ ಶ್ರೀ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದಲ್ಲಿ ಇಲ್ಲಿವರೆಗೂ ಶೋಭಾಯಾತ್ರೆ ನಡೆಯಿತು. ಇದನ್ನ ಕ್ಯಾಮರಾ ಕಣ್ಣಲ್ಲಿ ಹಿಡಿಯುವಂತಹ ಪ್ರಯತ್ನ ನಾವು ಮಾಡಿದೀವಿ. ಇದೇ ರೀತಿ ಸಾಕಷ್ಟು ವಿಡಿಯೋಗಳು, ಅದು ಹಿಂದೂ ಸಂಗಮದ್ದಾಗಿರ್ಬಹುದು ಅಥವಾ ಒಂದಷ್ಟು ಭಕ್ತಿ ರಿಲೇಟೆಡ್ ವಿಡಿಯೋಸ್ ಆಗಿರ್ಬಹುದು, ಇದನ್ನ ನೀವು ನೋಡ್ಬೇಕಾದಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಭಕ್ತಿ ಸಂಜೀವಿನಿ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ. ವೆಬ್ಸೈಟ್ ಕೂಡ ಲಾಂಚ್ ಆಗಿದೆ. ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಸಪೋರ್ಟ್ ಭಕ್ತಿ ಸಂಜೀವಿನಿ ವಾಹಿನಿಗೆ ಎಂದಿಗೂ ಇರಲಿ ಅಂತ ಹೇಳ್ತಾ ನಮಸ್ಕಾರ.